विश्वादाने वसिन्धं दुरितात्यग्ने ओम ह्रीं तं दुर्गायै नमः ओम क्षेत्रस्य मदीनामयं हितेन विजयामसे गामश्वं घोषयद्मातुनां गदाधेत्रश चं क्षेत्रपालाय नमः ओम पास्तोष्पदे प्रतीजानि शत्मां स्वाहादेशो अननीवो भवानः यद्वेमहे प्रथितं न यशस्पशन्नो भवद्विपदेशं चतुष्पदे वास्तुष्पदये नमः ओम त्र्यम्बकरुद्राय नमः ओम नमस्ते अत्र भगवन् विश्वेश्वराय महादेवाय त्र्यम्बकाय त्रिपुरुषाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सदाशिवाय श्रीमन्महादेवाय नमः ಸಮಸ್ತರಿದ್ದುಕೊಂಡು ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ 25ನೇ ವರ್ಷ ಬೆಳ್ಳಿ ಹಬ್ಬದ ಶುಭ ಸಂದರ್ಭ. ಈ ವಿದ್ಯಾಗಿರಿಯಲ್ಲಿ ವಿಶೇಷವಾಗಿ ಸಭಾಂಗಣವನ್ನ ನಿರ್ಮಾಣ ಮಾಡುವುದು, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಯಾವುದೇ ಅಡೆತಡೆಗಳಿಲ್ಲದೆ ಅದಕ್ಕೆ ಬೇಕಾದಂತಹ ತನು ಮನ ಧನಗಳು ಒದಗಿ ಬರಬೇಕು. ಅದೇ ರೀತಿಯಾಗಿ ಭೂಮಿಯ ತಾಯಿಯ ಪರಿಪೂರ್ಣವಾದಂತಹ ಅನುಗ್ರಹ ಪಡ್ಕೊಂಡು ಈ ಕಾರ್ಯಕ್ರಮ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವುದು ಅಂತ ಸಂಕಲ್ಪ ಮಾಡಿಕೊಂಡದ್ದು. ಆ ಪ್ರಕಾರವಾಗಿ ಇವತ್ತಿನ ಶುಭ ದಿವಸ ಮಹಾಸ್ವಾಮಿ ಅನುಕೂಲತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಆ ಪ್ರಯುಕ್ತವಾಗಿ ನಾವು ಪ್ರಾರಂಭ ಕಾಲದಲ್ಲಿ ಗುರು ಹಿರಿಯರನ್ನ ಸ್ಮರಣೆ ಮಾಡಿಕೊಂಡು ಇಷ್ಟ ದೇವರನ್ನ, ಕುಲದೇವರನ್ನ, ಗ್ರಾಮಾಧಿದೇವರನ್ನು ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿ ಇರತಕ್ಕಂತಹ ಎಲ್ಲ ದೈವದೇವರನ್ನ ಮನಸ ಪ್ರಾರ್ಥನೆ ಮಾಡಿಕೊಂಡು ಕರ್ಮಾರಂಭವನ್ನು ಮಾಡಿಕೊಂಡಿದ್ದೇವೆ. ಯಾವುದೇ ಕರ್ಮಾಂಗ ಆಗಬೇಕು ಅಂತಾದ್ರೂ ಕೂಡ ನಮಗೆ 3 ಶಕ್ತಿಗಳು ಪ್ರಾಪ್ತಿಯಾಗಬೇಕಂತೆ. ಒಂದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಂಬುದಾಗಿ. ಅದು ಪ್ರಾಪ್ತಿಗೋಸ್ಕರವಾಗಿ ಬೇಕಾದಂತಹ ಎಲ್ಲ ವ್ಯವಸ್ಥೆ ಬೇಕಾಗಿ ಸಕಲ ಸೌಭಾಗ್ಯಗಳ ಪ್ರಾಪ್ತಿಗೋಸ್ಕರವಾಗಿ ದೀಪ ಜ್ವಲನೆಯನ್ನು ಮಾಡಿಕೊಂಡು ಕರ್ಮಾರಂಭವನ್ನು ಮಾಡಿಕೊಂಡಿದ್ದೇವೆ. ತರಂಗವಾಗಿ ಗುರುಪೂಜನೆಗಳು, ಅದೇ ರೀತಿಯಾಗಿ ನಿರ್ವಿಘ್ನತಾಮೂರ್ತಿಯಾದಂತಹ ಸ್ವಾಮಿ ಶ್ರೀ ಮಹಾಗಣಪತಿ ದೇವರ ದಿವ್ಯ ಸನ್ನಿಧಾನವನ್ನು ಆವಾಹನೆ ಮಾಡಿಕೊಂಡು ಯಥಾವತ್ತಾಗಿ ಧ್ಯಾನ ಆವಾಹನಾದಿ ಪೂಜೆ, ಅದೇ ರೀತಿಯಾಗಿ ಫಲ ಕಾಣಿಕೆಯನ್ನು ಸಮರ್ಪಣೆ ಮಾಡಿಕೊಂಡು ಮಹಾಗಣಪತಿ ದೇವರ ಆರಾಧನೆಯನ್ನು ಮಾಡಿಕೊಂಡಿದ್ದೇವೆ. ತದಂಗವಾಗಿ ವಿಶೇಷವಾಗಿ ನಾವು ವರುಣ ದೇವರನ್ನು ಆರಾಧನೆ ಮಾಡಿಕೊಂಡು ಭೂಮಿ ಪೂಜೆಯ ಮುಖಾಂತರವಾಗಿ ಯಥಾವತ್ತಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಂಡು ಮುಂದಿನ ಕ್ಷಣದಲ್ಲಿ ಶಿಲಾನ್ಯಾಸವನ್ನು ಮಾಡಲಿಕ್ಕಿದ್ದೇವೆ. ಇಷ್ಟದ ಕರ್ಮಾಂಗವನ್ನು ಮನುಷ್ಯ ಪ್ರಯತ್ನ ಕೊಟ್ಟಿರತಕ್ಕಂತಹ ಸೇವೆ ಸ್ವಾಮಿ ಅದನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಮುಂದೆ ಬೇಕಾದಂತಹ ಎಲ್ಲ ಕಾರ್ಯಗಳಿಗೆ ಯಾವುದೇ ತೊಡಕು ಇಲ್ಲದಂತೆ ಈ ಕಾರ್ಯವನ್ನ ಸಾಂಗವಾಗಿ ನೆರವೇರಿಸಿಕೊಂಡು ಉತ್ತರೋತ್ತರವಾದಂತಹ ಅಭಿವೃದ್ಧಿ, ಅದಕ್ಕೆ ಬೇಕಾದಂತಹ ತನುಮನ ಧನಗಳು ಪರಿಪೂರ್ಣವಾದಂತಹ ಈ ಸೊಗಸಾದಂತಹ ಈ ರಂಗಮಂದಿರ ಪ್ರಾಪ್ತಿಯಾಗಿ ಲೋಕಾರ್ಪಣೆಗೊಳ್ಳಿಗೆ ಬೇಕಾದಂತಹ ಎಲ್ಲ ಸಕಲ ಸೌಭಾಗ್ಯಗಳನ್ನ ಸ್ವಾಮಿಯು ಮಹಾಗಣಪತಿ ಹಾಗೂ ಮಹಾಲಿಂಗೇಶ್ವರ, ವಿಷ್ಣುಮೂರ್ತಿ, ಸುಬ್ರಹ್ಮಣ್ಯೇಶ್ವರ, ಅದೇ ರೀತಿಯಾಗಿ ವಿಷ್ಣುಮೂರ್ತಿ, ಶಾಂತಾದೃತ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರು ಅನುಗ್ರಹಿಸಬೇಕು ಅಂತ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಓಂ ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಸ್ಥಳ ಸಾನ್ನಿಧ್ಯ ಸಮಸ್ತ ದೈವಿಕ ಶಕ್ತಿಗಳ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಆದಿತ್ಯಾದಿ ನವಗ್ರಹ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ.
ಎಲ್ಲರಿಗೂ ಜೈ ಶ್ರೀರಾಮ್. ನನ್ನ ಹೆಸರು ಧನ್ವಿ VS. ನಾನು 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಮಂಕುತಿಮ್ಮನ ಕಗ್ಗ. ಇಳೆಯಿಂದ ಮೊಳಕೆಯೋಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಅರ್ಥ: ಇಳೆಯಿಂದ ಒಡೆದ ಮೊಳಕೆ ಭೂಮಿಯ ಪದರವನ್ನು ಸೀಳಿಕೊಂಡು ಹೊರಬಂದಾಗ ಯಾವುದೇ ಅಬ್ಬರ ಆರ್ಭಟಗಳಿಲ್ಲದೆ ಬರುತ್ತದೆ. ಹಾಗೆಯೇ ಮರದಲ್ಲಿದ್ದ ಕಾಯಿ ಹಣ್ಣಾಗುವಾಗ ನಾನು ಹಣ್ಣಾಗುತ್ತಿದ್ದೇನೆ ಎಂದು ತುತ್ತೂರಿ ಊದುತ್ತಾ ಮಾಗುವುದಿಲ್ಲ. ಅಂತೆಯೇ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯಚಂದ್ರರು ಸಹ ಸದ್ದಿಲ್ಲದೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಾರೆ. ಅಂತಹದಲ್ಲಿ ನೀನು ಯಾವ ಮಹಾ ಸಾಧನೆ ಮಾಡಿದ್ದೀಯಾ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದೀಯಾ, ನಿನ್ನ ತುಟಿಗಳನ್ನು ಹೊಲಿದುಕೋ ಎಂಬ ಸಂದೇಶವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ತಿಳಿಸಿದ್ದಾರೆ. ಧನ್ಯವಾದ. ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ನಮ್ಮ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ಗಣ್ಯರ ಮೂಲಕ ನೆರವೇರಿಸಿ ಸಭಾ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ. ವಿಶೇಷವಾಗಿ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ 25 ವರ್ಷಗಳನ್ನು ಪೂರೈಸಿ ನಾಡ್ದು ಡಿಸೆಂಬರ್ 28ಕ್ಕೆ 25 ವರ್ಷಗಳನ್ನು ಪೂರ್ತಿ ಪೂರೈಸಿ ನಮ್ಮ ಸಂಸ್ಥೆ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಬೆಳ್ಳಿ ಹಬ್ಬದ ನೆನಪಿಗೋಸ್ಕರ ಸುಸಜ್ಜಿತವಾದ ಸಭಾವೇದಿಕೆಯನ್ನ ರಚಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ಬೆಳ್ಳಿ ಹಬ್ಬ ಸಮಿತಿಯನ್ನ ರಚಿಸಿಕೊಂಡು ಎಲ್ಲ ವಿದ್ಯಾಭಿಮಾನಿಗಳ ಮತ್ತು ಈ ಶಿಕ್ಷಣ ಪ್ರೇಮಿಗಳ ಸಹಕಾರದಿಂದ ಈ ಸಂಸ್ಥೆಯನ್ನ ಎತ್ತಿಕಟ್ಟಬೇಕು ಎನ್ನುವಂತಹ ದೃಷ್ಟಿಯಿಂದ ಆಡಳಿತ ಸಮಿತಿ ಮತ್ತು ಬೆಳ್ಳಿ ಹಬ್ಬ ಸಮಿತಿ ಕಾರ್ಯತತ್ಪರತೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವು ವಿಶಾಲವಾದ ಸಭಾಂಗಣ, ಸುಮಾರು 15,000 ಸ್ಕ್ವೇರ್ ಫೀಟ್ ನ ಸಭಾಂಗಣವನ್ನ ಒಮ್ಮೆಲೆ 2,000 ಜನರು ಕೂತು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವಂತಹ ಸಂದರ್ಭದಲ್ಲಿ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ ಈ ಒಂದು ರಂಗಮಂದಿರದ ವ್ಯವಸ್ಥೆಗೆ ಹೊರಟಿದ್ದೇವೆ. ಹೊರಟಂತಹ ಸಂದರ್ಭದಲ್ಲಿ ನಾವು ವಿಶಾಲವಾದ ಕಾರ್ಯಕ್ರಮವನ್ನು ಹಾಕಿಕೊಂಡು ಹೊರಟಂತಹ ಸಂದರ್ಭದಲ್ಲಿ MRPL ನ CSR ಫಂಡ್ನಿಂದ ಸುಮಾರು 35 ಲಕ್ಷ ರೂಪಾಯಿಗಳ ಕೊಡುಗೆಯನ್ನ ಸಂಸದರ ಮೂಲಕ ನಿರೀಕ್ಷಿಸಿದ್ದೆವು. ತದನಂತರ ಸುಮಾರು 15 ಲಕ್ಷ ರೂಪಾಯಿಗಳ ಇಂಟರ್ಲಾಕ್ ವ್ಯವಸ್ಥೆಯನ್ನ ಶಾಸಕರ ಮೂಲಕ ನಿರೀಕ್ಷಿಸಿದ್ದೆವು. 2 ಕಾಮಗಾರಿಗಳು ಅನುದಾನವನ್ನ ನೀಡ್ತೇವೆ ಎನ್ನುವಂತಹ ಮಾತನ್ನ ಹೇಳಿ ಕಡೆಗೆ ನಾವು ವಿಜ್ಞಾಪನಾ ಪತ್ರವನ್ನ ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಒಂದು ಅನುದಾನಿತ ಶಾಲೆ ಆಗಬೇಕು, ಇಲ್ಲ ಅಂತಾದ್ರೆ ಸರ್ಕಾರಿ ಶಾಲೆ ಆಗಬೇಕು ಎನ್ನುವಂತಹ ಕಾನೂನಿನ ಅನ್ವಯ ನಮಗೆ ಯಾವುದೇ ರೀತಿಯ ಸರ್ಕಾರದ ಅನುದಾನಗಳು ನಮ್ಮ ಶಾಲೆಗೆ ಬರುವುದಿಲ್ಲ ಎನ್ನುವಂಥದ್ದನ್ನ ಅಧಿಕಾರಿಗಳ ಮೂಲಕ ನಾವು ತಿಳಿದುಕೊಂಡು ಅನಂತರ ನಾವು ಶಾಲಾಭಿವೃದ್ಧಿ ಸಮಿತಿ ಮತ್ತು ಬೆಳ್ಳಿ ಹಬ್ಬ ಸಮಿತಿಯ ಸದಸ್ಯರು ಪದಾಧಿಕಾರಿಗಳು ಸೇರಿಕೊಂಡು ಒಂದು ಸಭೆಯನ್ನ ಮಾಡಿದೆವು. ಆ ಸಂದರ್ಭದಲ್ಲಿ ನಾವು ಹೊರಟಂತಹ ನೀಲಿ ನಕಾಶೆಯನ್ನ ಮಾಡಿದಂತಹ ಕಟ್ಟಡದ ವ್ಯವಸ್ಥೆಗೆ ಸಂಪೂರ್ಣವಾಗಿ ಇಳಿದಿದ್ದೆವು. ಆದರೆ ಅದನ್ನ ಕುಂಠಿತಗೊಳಿಸಬಾರದು, ನಮ್ಮೂರಿನ ಎಲ್ಲ ವಿದ್ಯಾಭಿಮಾನಿಗಳಿಂದ ಮತ್ತು ದಾನಿಗಳಿಂದ ಸಹಕಾರವನ್ನ ಕೇಳಿ ಈ ಕಾಮಗಾರಿಯನ್ನ ಮುಂದುವರಿಸುವಂತಹ ಕೆಲಸ ಕಾರ್ಯಕ್ಕೆ ಇಳಿದೆವು. ಬಹುಶಃ ಆ ಸಭೆಯಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಂಡೆವು. ಸಭಾ ಮಂದಿರಕ್ಕೆ ಹೆಸರಿಡುವಂತಹ ದಾನಿಗಳಿಗೆ 10 ಲಕ್ಷ ರೂಪಾಯಿಗಳನ್ನ ಕೊಟ್ಟಂತಹ ದಾನಿಗಳ ಹೆಸರನ್ನ ಸಭಾ ಮಂಟಪಕ್ಕೆ ಇಡುವುದೆಂದು ನಾವು ನಿರ್ಣಯವನ್ನ ತೆಗೆದುಕೊಂಡೆವು. ಅದೇ ರೀತಿ ರಂಗಮಂಟಪಕ್ಕೆ 5 ಲಕ್ಷ ನೀಡಿದಂತಹ ದಾನಿಗಳ ಹೆಸರನ್ನ ರಂಗಮಂಟಪಕ್ಕೆ ಇಡುವುದೆಂದು ನಾವು ಒಂದು ನಿರ್ಣಯವನ್ನ ತೆಗೆದುಕೊಂಡೆವು. ನಂತರ ಆವರಣ ಗೋಡೆಯನ್ನ ರಚಿಸತಕ್ಕಂತಹ ದಾನಿಗಳಿಗೆ 2.5 ಲಕ್ಷ ರೂಪಾಯಿಗಳ ಕೊಡುಗೆಯನ್ನ ನೀಡಿದಂತಹ ದಾನಿಗಳ ಹೆಸರನ್ನ ಆವರಣ ಗೋಡೆಯಲ್ಲಿ ನಮೂದಿಸುವುದೆಂದು ನಿರ್ಣಯವನ್ನ ತೆಗೆದುಕೊಂಡೆವು. ಅದೇ ರೀತಿ 1 ಲಕ್ಷ ನೀಡಿದಂತಹ ದಾನಿಗಳನ್ನ ಅವರ ಫ್ಯಾಮಿಲಿ ಫೋಟೋ ಮತ್ತು ಗ್ರಾನೈಟ್ ಶಿಲೆಯಲ್ಲಿ ಅವರ ಹೆಸರನ್ನ ನಮೂದಿಸುವುದೆಂದು ನಿರ್ಣಯವನ್ನ ತೆಗೆದುಕೊಂಡೆವು. ಹಾಗೆ 50,000 ಅದಕ್ಕಿಂತ ಹೆಚ್ಚು ದೇಣಿಗೆ ನೀಡಿದಂತಹ ದಾನಿಗಳ ಭಾವಚಿತ್ರವನ್ನ, ಅವರ ಕುಟುಂಬದ ಭಾವಚಿತ್ರವನ್ನ ಶಾಲೆಯ ಆವರಣದಲ್ಲಿ ಪ್ರಕಟಿಸುವುದೆಂದು ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ.
ಇವತ್ತು ನಮ್ಮೊಂದಿಗೆ ವಿದ್ಯಾಭಿಮಾನಿಗಳು, ಪೋಷಕರು ನಮ್ಮೊಂದಿಗೆ ಇದ್ದೀರಿ. ನೀವು ಹೆಚ್ಚಿನ ರೀತಿಯ ಸಹಕಾರವನ್ನ ತಮ್ಮಿಗೆ ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ಇದು ನಮ್ಮ ಈ ಕಟ್ಟಡ ಕೊನೆಗೊಳ್ಳಬೇಕಿದ್ರೆ ತಾವೆಲ್ಲರೂ 2 ತಿಂಗಳಲ್ಲಿ ಈ ಒಂದು ಸಹಾಯಧನವನ್ನ ನೀಡಿ ಸಹಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ಕೆಲಸ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿರುವಂತಹ ನಮ್ಮ ಪೋಷಕರು, ನಮ್ಮ ವಿದ್ಯಾಭಿಮಾನಿಗಳು ನಮ್ಮ ಶಾಲೆಗೆ ಒಂದು ಪ್ರೇರಕ ಶಕ್ತಿಗಳು. ಆ ಪ್ರೇರಕ ಶಕ್ತಿಗಳು ಇದೀಗ ಸಾಂಕೇತಿಕವಾಗಿ ಶಾಲೆಗೆ ದೇಣಿಗೆಯನ್ನು ನೀಡುವುದರ ಮುಖಾಂತರ ಒಂದು ಸಾಂಕೇತಿಕವಾಗಿ ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಭಗವಂತನು ಆಯುರಾರೋಗ್ಯ ಸಕಲ ಐಶ್ವರ್ಯವನ್ನು ನೀಡಿ ಕರುಣಿಸಲಿ ಅಂತ ಹೇಳಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವೇದಮೂರ್ತಿಗಳಾಗಿರುವಂತಹ ಶ್ರೀಯುತ ದಿನೇಶ್ ಮರಡಿತಾಯ ಸರ್, ಇವರು ಕೂಡ ನಮ್ಮ ಶಾಲೆಗೆ 1 ಲಕ್ಷ ರೂಪಾಯಿಗಳನ್ನು ನೀಡಿ ಈ ಸಂಸ್ಥೆಯ ಬೆಳ್ಳಿ ಹಬ್ಬಕ್ಕೆ ಸಹಕರಿಸಿದ್ದಾರೆ. ಅವರಿಗೆ ಕೂಡ ಭಗವಂತ ಆಯುರಾರೋಗ್ಯ ಭಾಗ್ಯ. ಅದೇ ರೀತಿ ವಿಮಲಾ ರೈ ನೇರ್ಪಾಡಿ ನಮ್ಮ ಗೌರವಾನ್ವಿತ ಪೋಷಕರು, ಇವರು ಕೂಡ ಶಾಲೆಗೆ 25,000 ರೂಪಾಯಿಗಳನ್ನು ಈ ವೇದಿಕೆಯಲ್ಲ ನೀಡಿ ನಮ್ಮ ಬೆಳ್ಳಿ ಹಬ್ಬದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಮಾಜಿ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಶ್ರೀಯುತ ಶುಭಕರ್ ರೈ ಬೈಲಾಡಿ, ಇವರು ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬಕ್ಕೆ 50,000 ರೂಪಾಯಿಗಳನ್ನು ನೀಡಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ದೇವರು ಆಯುರಾರೋಗ್ಯ ಭಾಗ್ಯ ಸಕಲ ಐಶ್ವರ್ಯವನ್ನು ಕರುಣಿಸಲಿ, ಭಗವಂತನ ಶ್ರೀರಕ್ಷೆ ಸದಾ ಅವರ ಜೊತೆಗೆ ಇರಲಿ ಎನ್ನುವಂತಹ ಆಶಯ ನಮ್ಮದು. ಚಿದಾನಂದ ಬೈಲಾಡಿ, ಇವರು ಕೂಡ ನಮ್ಮ ಶಾಲೆಗೆ 1 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ಅವರಿಗೂ ಕೂಡ ಭಗವಂತ ಸಕಲ ಐಶ್ವರ್ಯವನ್ನು ನೀಡಲಿ. ಶ್ರೀಯುತ ಪ್ರಕಾಶ್ ರೈ ಬೈಲಾಡಿ, ಇವರು 50,000 ರೂಪಾಯಿಗಳನ್ನು ನೀಡಿ ನಮ್ಮ ಸಂಸ್ಥೆಗೆ ಸಹಕರಿಸಿದ್ದಾರೆ. ಶ್ರೀಯುತ ಸತೀಶ್ ರೈ ಕಟ್ಟಾವ್, ಇವರು ಕೂಡ ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬಕ್ಕೆ 1 ಲಕ್ಷ ರೂಪಾಯಿಗಳನ್ನು ನೀಡಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಭಗವಂತ ಸಕಲ ಐಶ್ವರ್ಯವನ್ನು ನೀಡಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ, ನಮ್ಮ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ಹಾಗೂ ಈಗಾಗಲೇ ನೀಡಿದಂತಹ ಎಲ್ಲ ಆರ್ಥಿಕ ಸಹಾಯವನ್ನು ನೀಡಲಿಕ್ಕಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಯ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಗೌರವಾರ್ಪಣೆ ಕಾರ್ಯಕ್ರಮ. ವೇದಿಕೆಯಲ್ಲಿ ಶ್ರೀಯುತ PP ರಾಮಪ್ರಸಾದ್ ರೈ, ಮ್ಯಾನೇಜಿಂಗ್ ಡೈರೆಕ್ಟರ್ ಸುರಕ್ಷಾ ಕಾರ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ಇವರು ನಮ್ಮ ಸಂಸ್ಥೆಯ ಈ ಒಂದು ಯಶಸ್ಸಿಗೆ 5 ಲಕ್ಷ ಧರಿಸಿದ್ದಾರೆ. ಅವರಿಗೆ ಈ ಒಂದು ಗಣ್ಯರ ಸಮ್ಮುಖದಲ್ಲಿ ಈ ಶುಭ ದಿನದಲ್ಲಿ ಗೌರವಾರ್ಪಣೆಯ ಕಾರ್ಯಕ್ರಮ. ಅವರಿಗೆ ನಮ್ಮ ಸಂಸ್ಥೆಯ ಪ್ರೀತಿಯ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತರಿಗೆ ಭಗವಂತ ಸಕಲ ಐಶ್ವರ್ಯವನ್ನ ನೀಡಿ ಕರುಣಿಸಲಿ. ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಯ ಕೃತಜ್ಞತೆಗಳು ಸರ್. ಎಲ್ಲರಿಗೂ ಜೈ ಶ್ರೀರಾಮ್. 25ನೇ ವರ್ಷ ತುಂಬುತ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ರಂಗನಾಥರಯ್ಯವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಪ್ರಿಯದರ್ಶಿನಿ, ಇದು ಆಂಗ್ಲ ಮಾಧ್ಯಮ ಅಂತಿದೆ, ಅದು ಇಂಗ್ಲೀಷ್ ಮೀಡಿಯಮ್. ಅದನ್ನು ಕನ್ನಡಕ್ಕೆ ತರ್ಜಮೆ ಮಾಡಲಿಕ್ಕಿಲ್ಲ, ಅದು ಇಂಗ್ಲೀಷ್ ಮೀಡಿಯಮ್. ಏನು ಹೇಗಿದೆ? ಒಟ್ಟು ಇದೆ, ಆಂಗ್ಲ ಮಾಧ್ಯಮ ಅಂತ ಇದೆ, ಇಂಗ್ಲೀಷ್ ಮೀಡಿಯಂ ಶಾಲೆ. 25 ವರ್ಷ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಾಮಗಾರಿಗಳು, ಅಂದರೆ ಇದು ಎತ್ತರಕ್ಕೆ ಏರ್ತಾ ಇರುವಂಥ ಸಂದರ್ಭ ಅಂತ. ಆ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಅಂಬಾನಿಯವರಿದ್ದಾರೆ, ಅದಾನಿಯವರಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿದ್ದಾರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿದ್ದಾರೆ, ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ
ಎಲ್ಲ ಅದ್ವೈರಿಗಳು ವೇದಿಕೆ ಮೇಲಿದ್ದಾರೆ. ಅವರಿಗೆ ಮತ್ತು ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರಿಗೆ, ಗೌರವಾನ್ವಿತ ಸಜ್ಜನ ಬಂಧುಗಳಿಗೆ ಹಾರ್ದಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ, ಒಂದು ಶಿಕ್ಷಣ ವ್ಯವಸ್ಥೆ ಏನಿದೆ ಅದು ಮನುಷ್ಯನನ್ನು ಎತ್ತರಕ್ಕೆ ಏರಿಸ್ತದೆ ಅಂತ ಲೆಕ್ಕ. ಶಿಕ್ಷಣ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಕೇಳಿದರೆ ಹೇಳ್ತಾರಲ್ಲ, ಮನೆಯ ಮೊದಲ ಪಾಠಶಾಲೆ ಜನನೇ ತಾನೇ ಮೊದಲ ಗುರು ಅಂತ. ಮನೆಯಲ್ಲೇ ಪ್ರಾರಂಭ ಆಗ್ತದೆ ಅದು. ತಾಯಿಯೇ ಮೊದಲನೇ ಗುರು ನಮಗೆ. ಆದರೆ ಇವತ್ತು ಸಣ್ಣ ವ್ಯತ್ಯಾಸ ಆಗಿದೆ. ಮನೆ ನಮ್ಮ ಶಾಲೆಯೂ ಆಗಲಿಲ್ಲ, ತಾಯಿ ನಮ್ಮ ಗುರುವೂ ಆಗಲಿಲ್ಲ, ಅವಳಿಗೂ ಪುರುಸೊತ್ತಿಲ್ಲ. ಹೇಳಿಕೊಡ್ಬೇಕು ಏನು ಅಂತ ಹೇಳುವಂಥ ತಿಳುವಳಿಕೆಯೂ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಅದರ ಮುಂದಿನ ಹಂತ ಶಾಲೆಗಳಲ್ಲಿ ಈ ಶಿಕ್ಷಣವನ್ನು ಕೊಡಬೇಕಾಗಿರೋಂಥ. ಹೇಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಕೇಳಿದರೆ ವಿವೇಕಾನಂದರು ಹೇಳ್ತಾ ಇದ್ದರು, ಶಿಕ್ಷಣ ಅಂದರೆ ಏನು ಅಂತ ಕೇಳಿದರೆ, ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಇನ್ ಮ್ಯಾನ್ ಅಂತ. ಅಂದರೆ ನೀವು ಹೇಳಿಕೊಡ್ಬೇಕಾದ್ದೇನಿಲ್ಲ, ಅವನಲ್ಲೇ ಒಂದು ದೈವತ್ವ ಇದೆ ಅಂತ. ನಾವು ಅದನ್ನು ನಂಬಿಕೊಂಡು ಬಂದಂಥವ್ರು. ನಾವು ತುಳುವಿನಲ್ಲಿ ಮಕ್ಕಳನ್ನು ಮಾತಾಡಿಸ್ಬೇಕಾದ್ರೆ, ವಿಶೇಷವಾಗಿ ಬಂಡು ಸಮಾಜದಲ್ಲಿ ಉಳಿದವರೆಲ್ಲ ದೇವರೇ ಎಂಚೊಲ್ಲಾರೆ ಅಂತ ಕೇಳ್ತಾರೆ. 2 ವರ್ಷದ ಮಗುವಿಗೆ, 3 ವರ್ಷದ ಮಗುವಿಗೆ, ಅಂದರೆ ಅಲ್ಲಿ ದೈವತ್ವ ಇದೆ ಅಂತ. ಅದಕ್ಕೋಸ್ಕರ ವಿವೇಕಾನಂದರು ಕೂಡ ಅದನ್ನೇ ಹೇಳಿರುವಂಥದ್ದು. ಅವರು ಅಮೇರಿಕಕ್ಕೆ ಹೋದರು. ಅಮೇರಿಕಕ್ಕೆ ಹೋದ ಮೇಲೆ ತಮಗೆಲ್ಲರಿಗೂ ಗೊತ್ತು, ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದರು. ಅಲ್ಲಿ 7,000 ಜನ ಇದ್ದರಂತೆ ವಿದ್ವಾನ್ಮನಿಗಳು. ಅದರಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಪಾರ್ಸಿಗಳು, ಯಹೂದಿಗಳು, ಜೊರಾಸ್ಟ್ರಿಯನ್, ಜಗತ್ತಿನ ಬೇರೆ ಬೇರೆ ಮತಗಳಿಗೆ ಸೇರಿದಂಥವರೆಲ್ಲ ಇದ್ದರಲ್ಲಿ. ಎಲ್ಲರೂ ಚಪ್ಪಾಳೆ ತಟ್ಟರು, ಕುಣಿದರು, ಕುಪ್ಪಳಿಸಿದರು. ಅವರಿಗೊಂದು ಹೊಸ ವಿಷಯ ಗೊತ್ತಾಗಿರುವಂಥದ್ದು. ಅದಂದರೆ ಜಗತ್ತಿನ ಎಲ್ಲ ಜನ ಒಂದೇ ಅಂತ ಗೊತ್ತಾಗಿರೋದು ಆವಾಗ. ಅದಕ್ಕೆ ವಿವೇಕಾನಂದ ಹೇಳಿದರು, ನಮಗೆ ದೇವರು ಒಬ್ಬನೇ ಅಂತ. ನಾವು ಆ ದೇವರ ಎಲ್ಲ ಅಂಶಗಳು ನಾವು. ಅದು ಆಸ್ಟ್ರೇಲಿಯಾ ಇರ್ಬೋದು, ಆಫ್ರಿಕಾ ಇರ್ಬೋದು, ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಥವಾ ರಷ್ಯಾವೋ, ಜಪಾನೋ, ಭಾರತವೋ, ಚೀನವೋ, ಎಲ್ಲ ಕಡೆಗಳಲ್ಲಿ ಇರುವಂಥ ಜನ, ಕಪ್ಪೋ ಬಿಳುಪ, ಕಲ್ತವನೋ, ಕಲಿಯದವನೋ, ಬಡವನೋ, ಶ್ರೀಮಂತನೋ, ಎಲ್ಲರಲ್ಲಿ ಕೂಡ ಆ ದೇವರ ಒಂದು ಅಂಶ ಇದೆ ಅಂತ. ಇದು ಮೊದಲನೇ ಗೊತ್ತಾಗಿರುವಂಥದ್ದು ಜಗತ್ತಿನ ಜನಕ್ಕೆ. ನಾವಿದನ್ನು 1000 ವರ್ಷಗಳಿಂದ ಹೇಳ್ತಾ ಬಂದೇವೆ. ಸುಮ್ಮನೆ ನಾವೀಗ ನಡ್ಕೊಂಡು ಹೋಗುವಾಗ ಯಾರಿಗೂ ಒಬ್ಬನಿಗೆ, ಇಲ್ಲಿ ನಾನು ಹೀಗೆ ದಾಟುವಾಗ ಪಕ್ಕ ಶಶಿಕುಮಾರ್ ಕಾಲಿಗೆ ನನ್ನ ಕಾಲು ಮುಟ್ಟಿತ್ತು ಅಂತ ತಿಳ್ಕೊಳ್ಳಿ. ಮೊದಲು ನಾನು ಯೋಚನೆ ಮಾಡಿದ್ರೆ ಮೊದಲು ಒಂದ್ಸಲ ನನ್ನ ಕೈ ಅವರನ್ನು ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಯಾಕೆ ನಮಸ್ಕಾರ ಮಾಡೋದು? ನನ್ನಿಂದ ದೊಡ್ಡವರೇನಲ್ಲ ಅವರು. ಯಾಕೆ ನಮಸ್ಕಾರ ಮಾಡೋದು ಅಂತ ಕೇಳಿದರೆ, ಅವರಲ್ಲಿ ಒಂದು ದೇವರಿದ್ದಾರೆ, ಆ ದೇವರಿಗೆ ನಾನು ತುಳಿದೆ ಅಂತ. ಯಾವ ದೇವರು ಅಂತ ಕೇಳಿದರೆ, ನನ್ನಲ್ಲಿರುವಂಥ ದೇವರೇ ಅವನಲ್ಲಿ ಇರುವುದು ಅಂತ. ಅಂಥ ಒಂದು ಭಾವನಾತ್ಮಕವಾದಂಥ ನಂಟು ಅದು ಈ ದೇಶ ಬೆಳೆಸಿರುವಂಥದ್ದು. ಬರೀ ಬುದ್ಧಿಶಕ್ತಿ ಮಾತ್ರ ಅಲ್ಲ, ಹೃದಯದ ಭಾವನೆಯನ್ನು ಅರಳಿಸಿರುವಂಥದ್ದು. ಅದಕ್ಕೋಸ್ಕರ ಅವರು ಹೇಳಿರೋದು, ನಮ್ಮ ಹೃದಯದಲ್ಲಿ, ನಮ್ಮ ರಕ್ತದ ಬಿಂದುವಿನಲ್ಲಿ ದೈವತ್ವ ಇದೆ ಅಂತ. ಅವನಿಗೆ ಗೊತ್ತಿದೆ, ಅವನ ಬುದ್ಧಿಶಕ್ತಿ ಇದೆ ಅವನಿಗೆ. ಅದನ್ನು ಅರಳಿಸಲಿಕ್ಕೆ ಸಾಧ್ಯ ಆಗುತ್ತಾ? ಅವನನ್ನು ಅರಳಿಸಿದರೆ ಅದುವೇ ಶಿಕ್ಷಣ. ಆ ರೀತಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಪ್ರಯತ್ನ. ದುರ್ದೈವದಿಂದ ಇಂಗ್ಲೀಷರು ಬಂದ ಮೇಲೆ ಅವರು ಪೂರ್ತಿಯಾಗಿ ನಮ್ಮನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಿದರು. ಅದಕ್ಕೆ ದೊಡ್ಡ ವ್ಯವಸ್ಥೆ ಯಾವುದು ಅಂತ ಕೇಳಿದರೆ ಅದು ಶಿಕ್ಷಣ ಅಂತ. ಅದಕ್ಕೋಸ್ಕರ ಭಾರಿ ಸುಂದರವಾದಂಥ ಘಟನೆ ಹೇಳ್ತಾರೆ. ಮೆಕಾಲೆ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ, ತುಂಬ ಸಲ ಕೇಳಿದ್ದೀರಾ ನೀವು. ಅವನು ಇಂಗ್ಲೆಂಡ್ನಲ್ಲಿ 1835ರಲ್ಲಿ ಒಂದು ಭಾಷಣ ಮಾಡಿದ ಪಾರ್ಲಿಮೆಂಟ್ನಲ್ಲಿ. ಅವನು ಹೇಳಿದ, ನಾನು ಭಾರತ ದೇಶದ ಉದ್ದ ಅಗಲಕ್ಕೆ ಅನೇಕ ಬಾರಿ ಓಡಾಡಿದ್ದೇನೆ. ನನಗೆ ಅಲ್ಲಿ ಆಶ್ಚರ್ಯ ಅಂದರೆ ಒಬ್ಬನೇ ಒಬ್ಬ ಕಳ್ಳ ಸಿಗಲಿಲ್ಲ, ಒಬ್ಬನೇ ಒಬ್ಬ ಭಿಕ್ಷುಕ ಸಿಗಲಿಲ್ಲ ಅಂತ. ಈ 1835ರಲ್ಲಿ ಹೇಳ್ತಾ ಇದ್ದಳು, ನೆನಪಿಟ್ಕೊಳ್ಳಿ. ಒಂದು ರಾಮರಾಜ್ಯ ಇದ್ದ ಹಾಗೆ. ಯಾಕೆ ಸಿಗಲಿಲ್ಲ ಅಂತ ಹೇಳಿದಾಗ ಅವನು ಹೇಳಿದ, ವಿಪರೀತ ಸಂಪತ್ತಿದೆ, ಅದಕ್ಕೋಸ್ಕರ ಅಲ್ಲಿ ಭಿಕ್ಷುಕನ ಅವಶ್ಯಕತೆ ಇಲ್ಲ, ಅಲ್ಲಿ ಕಳ್ಳನಿಗೆ ಕದಿಬೇಕಾದಂಥ ಅವಶ್ಯಕತೆ ಇಲ್ಲ. ಅಂಥ ದೇಶ ಅದು, ಅಂಥ ಒಂದು ಸಂಸ್ಕೃತಿ ಅಲ್ಲಿದೆ ಅಂತ. ದೇಶದಲ್ಲಿ ಬರೀ ಶ್ರೀಮಂತಿಗೆ ಮಾತ್ರ ಅಂಥ ಒಂದು ಸಂಸ್ಕೃತಿ ಇದೆ ಅಂತ. ಅದಕ್ಕೋಸ್ಕರ ಅವನು ಹೇಳಿದ, ನಾವು
ಇಂಗ್ಲೆಂಡ್ನವರು ಭಾರತವನ್ನು 100 ವರ್ಷ ಆಳಬೇಕು ಅಂತಿದ್ದೇವೆ. ಆದರೆ ಅದು ಅಸಾಧ್ಯ. ಎಲ್ಲಿವರೆಗೆ ಅದು ಅಸಾಧ್ಯ ಅಂತ ಕೇಳಿದರೆ, ಎಲ್ಲಿವರೆಗೆ ಆ ಜನ, ಆ ದೇಶ ಮತ್ತು ಅವರ ಮಧ್ಯದಲ್ಲಿ ಒಂದು ಧರ್ಮ ಮತ್ತು ಸಂಸ್ಕೃತಿಯ ಸಂಬಂಧವನ್ನು ಇಟ್ಕೊಳ್ತಾರೆ, ಅಲ್ಲಿವರೆಗೆ ನಮಗೆ ಸಾಧ್ಯ ಇಲ್ಲ. ಅದನ್ನು ಕತ್ತರಿಸಲಿಕ್ಕೆ ಆಗುತ್ತಾ ನೀವು ನೋಡಿ. ಅದಕ್ಕೋಸ್ಕರ ಅವನನ್ನೇ ಇಲ್ಲಿಗೆ ಕಳಿಸ್ತಾರೆ. ಅವನೇ ಒಂದು ಪ್ರಯೋಗ ಮಾಡಿ ಒಂದು 25-30 ವರ್ಷ ಆದಮೇಲೆ ಅವನವನ ಡ್ಯಾಡಿಗೆ ಒಂದು ಪತ್ರ ಬರೀತಾನೆ. ಆ ಡ್ಯಾಡಿಗೆ ಪತ್ರ ಬರ್ದಾದಲ್ಲಿ ಏನು ಬರ್ದ ಅವನು ಅಂತ ಕೇಳಿದರೆ, ಡ್ಯಾಡಿ ನಾನು ಇಲ್ಲಿ ಒಂದು ದೊಡ್ಡ ಪರಿವರ್ತನೆ ಮಾಡಿದ್ದೇನೆ. ಇಲ್ಲಿರುವಂಥ ಶ್ರೀಮಂತ ವರ್ಗದವರು ಮತ್ತು ಮಧ್ಯಮ ವರ್ಗದಂತ ಹೇಳುವಲ್ಲಿ ಸ್ವಲ್ಪ ಎತ್ತರದವರು, ಅವರಿಗೆ ನಾನು ಇಂಗ್ಲೀಷ್ ಕಲಿಸಿದ್ದೇನೆ. ಪರಿಣಾಮ ಏನಾಗಿದೆ ಒಂದು 25-30 ವರ್ಷದಲ್ಲಿ ಅಂತ ಹೇಳಿದರೆ, ಅವರ ಮಾತೃಭಾಷೆಯನ್ನು ಬಿಟ್ಟಿದ್ದಾರೆ ಅವರು. ಅದು ಕನ್ನಡ ಇರ್ಬೋದು, ಮಲಯಾಳ ಇರ್ಬೋದು, ತಮಿಳ್ ಇರ್ಬೋದು, ಹಿಂದಿ ಇರ್ಬೋದು, ಪಂಜಾಬ್ ಇರ್ಬೋದು, ಬಂಗಾಲಿ ಇರ್ಬೋದು, ಅದನ್ನು ಬಿಟ್ಟುಬಿಟ್ಟಿದ್ದಾರೆ. ಎಲ್ಲ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಮೊದಲು ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಾದಿನಿ ಮೈದುನ ಭಾವ ಅಂತೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ಹೋಗಿದೆ ಈಗ. ಮಮ್ಮಿ ಡ್ಯಾಡಿ ಹೇಳ್ತಾರೆ, ಆಂಟಿ ಅಂಕಲ್ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅವರು ಮೊದಲು ಪಂಚೆ ಉಡ್ತಾ ಇದ್ರು, ಇಲ್ಲರ ಕಚ್ಚೆ ಹಾಕ್ತಾಯಿದ್ರು. ಅದು ಪೂರ್ತಿ ಹೋಗಿ ಈಗ ಪ್ಯಾಂಟ್ ಬಂದಿದೆ, ಕೋಟ್ ಬಂದಿದೆ, ಸೂಟ್ ಬಂದಿದೆ, ಬೂಟ್ ಬಂದಿದೆ, ಹ್ಯಾಟ್ ಬಂದಿದೆ. ಊಟ ಮಾಡುವಾಗ ಅವರು ನೆಲದಲ್ಲಿ ಕೂತ್ಕೊಂಡು ಎಲೆ ಹಾಕಿ ಅದರಲ್ಲಿ ಊಟ ಮಾಡ್ತಾಯಿದ್ರು ಮೊದಲು. ಈ ಬದಲಾವಣೆ ಆದ ಮೇಲೆ ಅವರು ಮೇಜಿನ ಮೇಲೆ ಬಂದಿದ್ದಾರೆ, ಮೇಜಿನ ಮೇಲೆ ಕೂತು ಊಟ ಮಾಡ್ತಾರೆ. ಡ್ಯಾಡಿ ಅಷ್ಟೇ ಅಲ್ಲ, ಅವರು ಮೊದಲು ಕೈಯಲ್ಲಿ ಊಟ ಮಾಡ್ತಾಯಿದ್ರು, ಈಗ ಫೋರ್ಕಿನಲ್ಲಿ ಊಟ ಮಾಡ್ತಾರೆ. ಎಲ್ಲ ಬದಲಾವಣೆ ತಂದೇನೆ ಡ್ಯಾಡಿ, ಪೂರ್ತಿ ಬದಲಾವಣೆ. ಒಂದು ಬದಲಾವಣೆ ಆಗಲಿಲ್ಲ. ಅದೇನು ಅಂತ ಹೇಳಿದರೆ, ಅವರ ಮೈಯ ಬಣ್ಣ ಮಾತ್ರ ಕಪ್ಪಿ. ಅದಕ್ಕೋಸ್ಕರ ಅವನು ಹೇಳಿದ, ಕಪ್ಪು ಬಣ್ಣದ ಇಂಗ್ಲೀಷರಲ್ಲಿ ನಿರ್ಮಾಣ ಮಾಡಿದ್ದೇನೆ ಅಂತ. ನಾವೆಲ್ಲರೂ ಹಾಗೆ ನೆನಪಿಟ್ಕೊಳ್ಳಿ. ನಾವು ನೋಡಲಿಕ್ಕೆ ಕಪ್ಪು, ಇದಕ್ಕೆ ಎಷ್ಟು ಪೌಡರು ಸ್ನೋ ಹಾಕಿದ್ರು ಅಷ್ಟೇ. ಕಪ್ಪು ಬಣ್ಣ ನಮ್ಮ ಹತ್ರ, ಮನಸ್ಸೇ ಹಾಗೆ ಅಂತ ಕೇಳಿದರೆ ಇಂಗ್ಲೀಷಲ್ಲಿ ಹಾಗೆ ಮನಸ್ಸು ಅಂತ. ಅದರ ಪರಿಣಾಮ ನಮ್ಮ ಕಳೆದ 75 ವರ್ಷ ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ ಕೂಡ ನಾವು ದಾಸ್ಯದಲ್ಲಿದ್ದೇವೆ. ನಮ್ಮದರ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ನಮ್ಮದರ ಬಗ್ಗೆ ನಮಗೆ ಶ್ರದ್ಧೆ ಇಲ್ಲ. ಯಾವ ದೇಶ ಅದರ ಮೂಲ ಚಿಂತನೆ ಬಗ್ಗೆ ನಂಬಿಕೆ ಕಳ್ಕೊಳ್ತದೋ, ಶ್ರದ್ಧೆ ಕಳ್ಕೊಳ್ತದೋ, ಭಕ್ತಿ ಕಳ್ಕೊಳ್ತದೋ, ಆತ್ಮೀಯತೆಯ ಪ್ರೀತಿಯನ್ನು ಕಳ್ಕೊಳ್ತದ, ಆ ಸಮಾಜ ನಾಶ ಆಗ್ತಾ ಹೋಗ್ತದೆ. ಅದು ನಮಗೆ ಬಂದಿರುವಂಥ ಒಂದು ಕುತ್ತು ನಮಗೆ. ಅದಕ್ಕೋಸ್ಕರ ನಮ್ಮದರ ಬಗ್ಗೆ ನಮಗೆ ನಂಬಿಕೆನೇ ಇಲ್ಲ. ನಾವು ಶಾಲೆಯಲ್ಲಿ ಅದನ್ನು ಕಲಿಸೋದು ಇಲ್ಲ. ನಾವು ಸಣ್ಣದಿರುವಾಗ ಶಾಲೆಯಲ್ಲಿ ಭಜನೆ ಅಂತ ಇತ್ತು. ಇವತ್ತು ಎಲ್ಲಿದೆ ಭಜನೆ? ಶಾಲೆಯಲ್ಲಿ ಭಜನೆ ಇಲ್ಲ. ಅಥವಾ ಯಾವುದೋ ಮಹಾಪುರುಷರ ಬಗ್ಗೆ ನಾವೇನೋ ಕತೆ ಹೇಳ್ತೇವೆ, ಆ ಕತೆಗಳು ಇಲ್ಲ ಇವತ್ತು. ಆ ಮಗು ಬೆಳೆಯೋದು ಹೇಗೆ? ತಂದೆ ತಾಯಿಯ ಬಗ್ಗೆ ಗೌರವ ಇರಬೇಕು ಅಂತ ಹೇಳುವುದು ಹೇಗೆ? ಗುರುಗಳ ಬಗ್ಗೆ ಗೌರವ ನಿರ್ಮಾಣ ಮಾಡಬೇಕು ಅಂತ ಹೇಳುವುದು ಹೇಗೆ? ಅದಕ್ಕೆ ಬೇಕಾದಂಥ ಜೀವನದ ಆದರ್ಶವನ್ನು ಇಟ್ಕೊಂಡಂಥ ಅನೇಕ ಮಹಾಪುರುಷರಿದ್ದಾರೆ. ಅವರನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ಹೇಳಿಲ್ಲ. ಅದರ ಪರಿಣಾಮ ಇವತ್ತು ಗೊತ್ತಿಲ್ಲದೆ ನಾವು ಕುಗ್ಗುತ್ತಾ ಇದ್ದೇವೆ. 142 ಕೋಟಿಗಿಂತ ಮಿಕ್ಕಿ ಜನ ಈ ದೇಶದಲ್ಲಿದ್ದರೂ ಕೂಡ ನಾವು ಯಾವ ಮಟ್ಟಕ್ಕೆ ಎತ್ತಬೇಕು ಆ ಮಟ್ಟಕ್ಕೆ ಎತ್ತಲಿಲ್ಲ. ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಒಂದು ಸಣ್ಣ ಬದಲಾವಣೆ ಕಾಣ್ತಾ ಇದ್ದೇವೆ ನಾವು. ಆದರೂ ಆ ಬದಲಾವಣೆಯನ್ನು ಎಳೆದು ಹಿಡಿಯುವಂಥ ಪ್ರಯತ್ನಗಳು ನಮ್ಮ ದೇಶದಲ್ಲಿರುವಂಥ ಮೆಕಾಲೆ ಶಿಷ್ಯರು ಮಾಡ್ತಾ ಇದ್ದಾರೆ. ನಮ್ಮದು ಅದಕ್ಕೋಸ್ಕರ ಒಂದು ಬದಲಾವಣೆ ತರ್ಬೋದೇ ಅಂತ ಯೋಚನೆಯಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕೆಲಸ ಮಾಡ್ತಾ ಇರೋದು. ಮೆಕಾಲೆ ಹೋದ ನಂತರ, ಸ್ವಾತಂತ್ರ್ಯ ಬಂದ ನಂತರ ನಮಗೆ ಎಷ್ಟು ಹುಚ್ಚು ಅಂತ ಕೇಳಿದರೆ, ಅದಾದ ನಂತರ ಇಲ್ಲಿ ಮುಸಲ್ಮಾನ್ ಪ್ರಮುಖರಿದ್ದರು. ಅದಕ್ಕೋಸ್ಕರ ಮೌಲಾನಾ ಆಜಾದ್ ಅಂತ ಹೇಳುವಂಥ ಒಬ್ಬ ಶಾಲೆಗೆ ಹೋಗದವನು ನಮ್ಮ ದೇಶದ ಶಿಕ್ಷಣ ಮಂತ್ರಿ ಆದ, ನೆನಪಿಟ್ಕೊಳ್ಳಿ. ಅದಾದ ಮೇಲೆ ಮುಂದಿನ ಒಂದಷ್ಟು ವರ್ಷಗಳ ಕಾಲ ಅವರು ಇಲ್ಲರೆ ಕಮ್ಯುನಿಸ್ಟರು ನಮ್ಮ ಶಿಕ್ಷಣ ಮಂತ್ರಿ ಆದರು. ಅವ್ರು ಏನು ಕೊಡ್ಬೋದು ನಮಗೆ? ನಮ್ಮ ದೇಶ ವಿರೋಧಿ ಆದಂಥ ನೆನಪು. ಅದು ಆದ ಮೇಲೆ ನಿಧಾನ ಕಮ್ಯುನಿಸ್ಟ್ ಚಿಂತನೆ ಹೋಯಿತು. ಅದಕ್ಕೋಸ್ಕರ ಮೆಕಾಲೆ ಹೋದ ಮೇಲೆ ಮೊಹಮ್ಮದ್ ಹೋದ ಮೇಲೆ ಮಾರ್ಕ್ಸ್ ಬಂದ. 3 MMM. ಇದೆಲ್ಲದರ ಪರಿಣಾಮ ನಮ್ಮ ದೇಶದಲ್ಲಿ ನಮ್ಮ ದೇಶವನ್ನು ಪ್ರೀತಿ ಮಾಡುವಂಥ, ಗೌರವಿಸುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. ನಾವು ಒಂದು ಸ್ವಲ್ಪ ಜನ ಅದರಲ್ಲಿದ್ದೇವೆ ಅಂತ ಅಂದ್ಕೊಳ್ತೇನೆ ನಾನು. ಇವತ್ತು RSSನ ಮುಖಾಂತರ, RSSಗೆ ಈ ವರ್ಷ 100ನೇ ವರ್ಷ. ಇಲ್ಲಿ 2 ಭಾವಚಿತ್ರ ಇಟ್ಟಿದ್ದಾರೆ. ನಿಮಗೆ ಪುರುಸೊತ್ತಾದರೆ ಒಂದು ಸಲ ಹೋಗೋದ್ರೊಳಗೆ ಒಂದು ಸಲ ನೋಡಿ ಹೋಗಿ.
ಒಬ್ಬ ಮಹಾಪುರುಷ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತ ಹೇಳುವಂಥವ್ರು, ಅವರಿಗೆ ಇದು ಗೊತ್ತಾಯಿತು, ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ನಮ್ಮನ್ನು ವಂಚನೆ ಮಾಡ್ತಾ ಇದ್ದಾರೆ, ನಾವು ಹೀಗೆ ಇದ್ದರೆ ನಮ್ಮ ದೇಶ ನಾಶ ಆಗಿ ಹೋಗ್ತದೆ, ಹಿಂದೂ ಸಮಾಜ ನಾಶ ಆಗ್ತದೆ, ಹಿಂದೂ ನಾಶ ಆದರೆ ಈ ದೇಶದ ಸಂಸ್ಕೃತಿ ನಾಶ ಆಗ್ತದೆ, ಧರ್ಮ ನಾಶ ಆಗ್ತದೆ. ಅದಕ್ಕೋಸ್ಕರ ಅವರು ಯೋಚನೆ ಮಾಡಿ RSS ಅನ್ನು ಕಟ್ಟಿ ಬೆಳೆಸಿರುವಂಥದ್ದು. RSS ಏನು ಮಾಡಿದ್ರು ಅಂತ ಹೇಳಿದರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಯಿತು, ವಿದ್ಯಾ ಕ್ಷೇತ್ರಕ್ಕೂ ಬಂತು. ವಿದ್ಯಾ ಕ್ಷೇತ್ರದಲ್ಲಿ ಕೂಡ ಒಂದು ಬದಲಾವಣೆ ತರಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ವಿದ್ಯಾಭಾರತಿ ಅಂತ ಹೇಳುವಂಥ ಒಂದು ಸಂಸ್ಥೆಯ ಮುಖಾಂತರ ನಾವೊಂದು ಬದಲಾವಣೆ ತರಲಿಕ್ಕೆ ಯೋಚನೆ ಮಾಡಿದ್ದೇವೆ. ಅದರ ಮೂರ್ತಿ ರೂಪ ವಿವೇಕಾನಂದ ವಿದ್ಯಾವರ್ಧಕ ಸಂಘ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕಳೆದ 100 ವರ್ಷ, ಅದರ ಹಿಂದಿಂದ ಪುತ್ತೂರು ಎಜುಕೇಷನ್ ಸೊಸೈಟಿ ಅಂತ ನಮ್ಮ ಚಿಂತನೆಗೆ ಬಂದು 60 ವರ್ಷ ಆಯಿತು. ಸಂಘಕ್ಕೆ 100 ವರ್ಷ, ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ 60 ವರ್ಷ, ಪ್ರಿಯದರ್ಶಿನಿ ಇಂಗ್ಲೀಷ್ ಮೀಡಿಯಂ ಶಾಲೆಗೆ 25 ವರ್ಷ. ನಾವು ಯೋಚನೆ ಮಾಡಿದೆವು, ಈಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ, ನಮಗೆ ಭಾಷೆ ಮಾತ್ರ ಇಂಗ್ಲೀಷ್, ಉಳಿದಂಥ ಎಲ್ಲವೂ ನಮ್ಮ ಸಂಸ್ಕೃತಿ. ಈಗ ನೀವಿಲ್ಲಿ ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಸರಸ್ವತಿ ವಂದನೆ ಅಂತ ಹೇಳಿದರು. ಯಾಕೆ ಸರಸ್ವತಿ ವಂದನೆ? ಯಾಕೆ? ನಮ್ಮ ದೇಶದ ವಿಶೇಷತೆ. ನೀವು ಯಾವುದೇ ನೆಗೆದು ನೋಡಿ, ಯಾರೋ ಒಬ್ಬ ಗರಡಿಗೆ ಹೋಗ್ತಾರೆ ಪೈಲ್ವಾನ್ ಆಗಲಿಕ್ಕೆ, ಅವನು ಅಲ್ಲಿ ಪೂಜೆ ಮಾಡುವುದು ಮೊದಲು ಹನುಮಂತನನ್ನು ಪೂಜೆ ಮಾಡೋದು. ಯಾರೋ ಒಬ್ಬ ಅಥವಾ ಒಬ್ಬಳು ನೃತ್ಯ ಮಾಡಲಿಕ್ಕೆ, ಡ್ಯಾನ್ಸ್ ಮಾಡಲಿಕ್ಕೆ ಹೋಗ್ತಾಳೆ, ಅಲ್ಲಿ ಮೊದಲು ಪೂಜೆ ಮಾಡಬೇಕಾದ್ದು ನಟರಾಜನನ್ನು. ಯಾರೊಬ್ಬ ಮರದ ಕೆಲಸ ಮಾಡ್ತಾನೆ, ಕಬ್ಬಿಣದ ಕೆಲಸ ಮಾಡ್ತಾನೆ, ಅವನು ಪೂಜೆ ಮಾಡೋದು ವಿಶ್ವಕರ್ಮನನ್ನು. ಹಾಗೆ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡಿಬೇಕು ಅಂತಾದರೆ ವಿದ್ಯಾ ಸರಸ್ವತಿ ಯಾರಿದ್ದಾಳ, ಆ ಸರಸ್ವತಿಯನ್ನು ಪೂಜೆ ಮಾಡ್ತಾರೆ. ಯಾವ ಕಾರಣಕ್ಕೆ ಅಂದರೆ ನಾವು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಅದು ಭಗವಂತನ ಕಾರ್ಯ, ನಮ್ಮದಲ್ಲ. ಭಗವಂತನ ಕಾರ್ಯವನ್ನು ನನ್ನ ಮುಖಾಂತರ ದೇವರು ಒಂದು ಅವಕಾಶ ಕೊಟ್ಟು ಮಾಡಿಸಿದ್ದಾರೆ. ಅಂಥ ರೀತಿಯ ಪದ್ಧತಿಗಳನ್ನು ತರಬೇಕು ಅಂತ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಯೋಜನೆ ಮಾಡೋದು. ಅದಕ್ಕೋಸ್ಕರ ಶಾಲೆ ಪ್ರಾರಂಭದ ಮೊದಲನೇ ಕೆಲಸವೇ ನಮ್ಮದು ಅದು ಸರಸ್ವತಿ ವಂದನೆ. ಸರಸ್ವತಿ ವಂದನೆ ಆದಮೇಲೆ DVG ಅವ್ರದ್ದು ಉಳಿದವ್ರದ್ದು ಒಂದಷ್ಟು ವಿಚಾರಗಳನ್ನು ನಾವು ಕಣ್ಣ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಅಂದರೆ ಮಕ್ಕಳಲ್ಲಿ ಯಾವುದನ್ನು ಬೆಳೆಸಬೇಕು, ಯಾವ ಚಿಂತನೆಯನ್ನು ಕೊಡಬೇಕು. ಅನೇಕ ಬಾರಿ ಇವತ್ತಂತೂ ನಮ್ಮ ಅನುಭವಕ್ಕೆ ಬರ್ತಾ ಇರೋ ಒಂದು ಸಂಗತಿ, ನಮ್ಮ ಮಕ್ಕಳು ನಾವು ಹೇಳಿದಾಗೆ ಕೇಳುವುದಿಲ್ಲ, ಏನೇನು ಯೋಚನೆ ಮಾಡ್ತಾರೆ, ತಂದೆ ತಾಯಿಗೆ ವಿರೋಧವಾಗಿ ಮಾಡ್ತಾರೆ. ಪುತ್ತೂರಿನಲ್ಲಿ ಒಂದು ಅನಾಥಾಶ್ರಮ ಪ್ರಾರಂಭ ಆಯಿತು ಒಂದು 25-30 ವರ್ಷಗಳ ಹಿಂದೆ. ಆವಾಗ ಪೇಜಾವರ್ ಶ್ರೀಗಳು ಅದರ ಉದ್ಘಾಟನೆ ಮಾಡಲಿಕ್ಕೆ ನಾನು ವೇದಿಕೆ ಹತ್ತಲಿಕ್ಕೆ, ಅವರು ವೇದಿಕೆ ಹತ್ತುವಾಗ ಮೆಟ್ಲಿನಲ್ಲಿ ಹೀಗೆ ಹೋಗುವಾಗ ಅವರು ನನ್ನ ಹತ್ರ ಕೇಳಿದರು, ಅಲ್ಲ ಮಾರ್ಯಾರೆ ಈಗ ನಾನು ಎಂಥ ಭಾಷಣ ಮಾಡಬೇಕು ಅಂತ. ನಾನು ಹೇಳಿದೆ, ಪೇಜಾವರ್ ಶ್ರೀಗಳು ನೀವೆಲ್ಲಿ, ನಾವು ನಿಮ್ಮ ಒಂದು ಕೂದಲಿನಷ್ಟು ಇಲ್ಲ, ನಾವೇ ಹಾಗೆಲ್ಲ ನಾನು ಎಲ್ಲ ಕಡೆಗೆ ಹೋದಾಗ ಯಾವುದೊಂದು ಶಾಲೆ ಉದ್ಘಾಟನೆಗೆ ಹೋಗ್ತಾನೆ, ಯಾವುದೊಂದು ಹೋಟೆಲ್ ಉದ್ಘಾಟನೆಗೆ ಹೋಗ್ತಾನೆ ಅಂತ ಎಲ್ಲ ಸಂದರ್ಭಗಳಲ್ಲಿ ಕೂಡ ಇದು ಇನ್ನಷ್ಟು ಬೆಳೆಯಲಿ ಅಂತ ಹೇಳ್ತೇನೆ. ಈಗ ಏನು ಹೇಳಬೇಕು ನಾನು? ವೃದ್ಧಾಶ್ರಮ ಇನ್ನಷ್ಟು ಬೆಳೆಯಲಿ ಅಂದರೆ ಎಲ್ಲ ಅಪ್ಪ ಅಮ್ಮ ನನ್ನ ಮಕ್ಕಳು ವೃದ್ಧಾಶ್ರಮ ಕಳಿಸಿ, ಪರಿಸ್ಥಿತಿ ಹಾಗೆ ಆಗಿದೆ ಅಂತ. ಈಗ ತುಂಬ ಕಡೆಯಲ್ಲಿ ವೃದ್ಧಾಶ್ರಮಗಳು. ಎಲ್ಲಿವರೆಗೆ ಅಂದರೆ ನಾನು ಮುಳ್ಳೇರಿಯಾದಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಹೋಗಿದ್ದೆ ಒಂದು 7-8 ವರ್ಷಗಳ ಹಿಂದೆ. ಅಲ್ಲಿ ಒಬ್ಬರು ಎಲ್ಲ ಒಂದು 30 ಜನ ಇದ್ದರು. ಕೊನೆಯಲ್ಲಿ ಒಬ್ಬರು ತಾಯಿ ಇದ್ದರು, ಒಂದು 55-60 ವರ್ಷ ಆಗಿದೆ. ನಾವು ಮಲ್ಕೊಂಡಿದ್ರು, ಮೈಯಲ್ಲಿ ಇಡೀ ಚಿನ್ನ, ಕುತ್ತಿಗೆಯಲ್ಲಿ ಒಂದು 10,000, ಕೈಯಲ್ಲಿ ಹೆಂಗಸರಿಗೆ ಚಿನ್ನ ಇದೆ ಅಂತಾರೆ. ಮತ್ತು ಎಲ್ಲಿದ್ದ ಹುಡುಕಲಿಗೆ ಸಿಕ್ಕಿದಲ್ಲೆಲ್ಲ ಚಿನ್ನ ಹಾಕುದಲ್ಲ, ಹಾಗೆಲ್ಲ ಹಾಕ್ತಾಯಿದ್ರು. ನಾನು ಕೇಳಿದೆ, ನೀವು ಬಂದು ಎಷ್ಟು ವರ್ಷ ಆಯಿತು ಅಂತ. ಅದಕ್ಕೆ ಹೇಳಿದರೆ 5 ವರ್ಷ ಆಯಿತು ಅಂತ. ಮನೆಯಲ್ಲಿ ಯಜಮಾನರು ಇಲ್ವ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ್ರು. ಮಕ್ಕಳಿಲ್ಲ ಅಂತ ಇದ್ದಾರೆ ಅಂತ. ಎಷ್ಟು ಜನ? 2 ಜನ. ಎಲ್ಲಿದ್ದಾರೆ? ಅಮೇರಿಕಾದಲ್ಲಿ. ಹೇಗಿದ್ದಾರೆ? ಭಯಂಕರ ವೇಗದಷ್ಟು ಹಣ ಮಾಡಿದ್ದಾರೆ ಅಂತ. ಅವರು ಬಂದಾರ ಅಂತ ಕೇಳಿದೆ. ಬರಲಿಲ್ಲ ಅಂತ. ಹಾಗಾದರೆ ಮಕ್ಕಳು ಬರುವಂತ ಇಲ್ಲ ಅಂತ. ಬರ್ತಾರೆ ಅಂತ. ನನಗೆ ಖುಷಿ ಆಯಿತು ಅಂದ್ರಿಲ್ಲ ಈ ಮಕ್ಕಳು ಅಂತ. ಯಾವಾಗ ಬರೋದು ಅಂತ ಕೇಳಿದೆ. ನಾನು ಸತ್ತ ಕೂಡಲಿ, ಯಾಕೆಂದರೆ ನನ್ನ ಚಿನ್ನ ಎಲ್ಲ ತಗೊಂಡು ಹೋಗ್ಲಿಕ್ಕೆ. ಇವತ್ತು ನಾವು ಅಂಥ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೇವೆ ಅಂತ ಭಾವನಾತ್ಮಕವಾಗಿ ನಾವು ಜೋಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಹಾಗೆ ನಮ್ಮ ಮನೆಯೂ ಹೋಗ್ತದೆ, ನಮ್ಮ ಸಮಾಜನೂ ಹೋಗ್ತದೆ. ಇದರ ಮಧ್ಯದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಚಿಂತನೆಯನ್ನು ಕೊಡ್ಬೋದೆ. ಅದಕ್ಕೆ ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತಾರೆ. ತುಂಬ ಕಡೆಯಲ್ಲಿ ಅದನ್ನು ಭಾಷಣದಲ್ಲಿ ಮಾಡ್ತಾರೆ. ಏನು ಮೌಲ್ಯ ತುಂಬಿಸ್ತೀರಾ ನೀವು? ಈ ದೇಶದಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅದು ಇಲ್ಲ ಅಂತ ಆದರೆ, ಅಥವಾ ಬಸವಣ್ಣನ ವಚನ ಅಥವಾ DVG ಅವರ ವಚನಗಳು ಅದು ಇಲ್ಲ ಅಂತ ಆದರೆ
ಏನು ಮೌಲ್ಯ ಏನು ತುಂಬಿಸಲಿಕ್ಕಿದೆ ನಮಗೆ? ಒಳ್ಳೆತನವನ್ನು ಹೇಳೋದು ಏನಿದೆ ನಮ್ಮ ಹತ್ರ? ನಾವು ಶಾಲೆಯಲ್ಲಿ ಅಂಕ ಗಳಿಸುವುದಕ್ಕೆ, ಮಾರ್ಕ್ ಗಳಿಸುವುದಕ್ಕೆ, ರ್ಯಾಂಕ್ ಗಳಿಸುವುದಕ್ಕೆ ನಮ್ಮ ಪ್ರಯತ್ನಗಳು ಭಾರಿ ಇದೆ. ಆ ರ್ಯಾಂಕ್ ಗಳಿಸಲಿಕ್ಕೆ ಪ್ರಯತ್ನ ಯಾಕೆ ಮ್ಯಾನೇಜ್ಮೆಂಟ್ನವ್ರು ಮಾಡೋದು ಅಂತ ಕೇಳಿದರೆ, ಇನ್ನೊಂದಷ್ಟು ಜನ ಮುಂದಿನ ವರ್ಷ ಸೇರಲಿ ಅಂತ. ಸೇರೋದು ಯಾಕೆ ಅಂತ ಕೇಳಿ ಪಣಿ ಡೊನೇಷನ್ ಹೆಚ್ಚು ಬರೋದು ಅಂತ. ಅವ ವ್ಯಾಪಾರಿ. ಶಾಲೆಯನ್ನು ಮಾಡುವಂಥವ್ರು ಅನೇಕರು ವ್ಯಾಪಾರಿಗಳಾಗಿ ಯೋಚನೆ ಮಾಡ್ತಾರೆ. ಒಳಗೆ ಬಂದ ಮಕ್ಕಳಿಗೆ ಮೌಲ್ಯಾಧಾರಿತವಾದಂಥ ಶಿಕ್ಷಣ ನಾವಿಲ್ಲಿ ಕೊಡ್ತೇವೆ. ಸಂಘ ಪ್ರೇರಿತವಾದಂಥ ವಿವೇಕಾನಂದ ಶಾಲೆ, ಅದರ ಪ್ರೇರಣೆಯಿಂದ ನಡೆಸ್ತಾ ಇರುವಂಥ ಪ್ರಿಯದರ್ಶಿನಿ ಶಾಲೆ, ರಂಗನಾಥರ ನೇತೃತ್ವದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೀತಾ ಇರುವಂಥ ಈ ಶಾಲೆ, ಇಲ್ಲಿ ನಾವು ಕೊಡ್ತಾ ಇರುವುದು ಮಕ್ಕಳನ್ನು ಎತ್ತರಿಸುವುದು ಹೇಗೆ, ಅವರಿಗೆ ಒಳ್ಳೆ ಮೌಲ್ಯಗಳನ್ನು ಕೊಡುವುದು ಹೇಗೆ ಅಂತ. ಅದಕ್ಕೋಸ್ಕರ ನಾವು ಅಂಥ ಮಹಾಪುರುಷರ ಬಗ್ಗೆ, ಉಳಿದಂಥವ್ರ ಬಗ್ಗೆ ನಾವು ಹೇಳ್ತಾನೆ ಅವರಿಗೆ. ರಾಮನ ಬಗ್ಗೆ ಹೇಳ್ತೇವೆ, ನಾವು ಕೃಷ್ಣನ ಬಗ್ಗೆ ಹೇಳ್ತೇವೆ. ನಮಗೆ ಬದುಕುವ ಕ್ರಮಗಳು ಹೇಗೆ ಅಂತ ಗೊತ್ತಿಲ್ಲ. ಸುಮ್ಮನೆ ಹೇಳೋದು, ಮನೆಯಲ್ಲಿ ಒಂದು 4 ಜನ ಯಾರೋ ಹಿರಿಯರು ಬಂದಾರೆ, ನಿಮ್ಮ ಮಗ ಒಂದು 7 ವರ್ಷನ 8 ವರ್ಷನ 10 ವರ್ಷನ, ಅವನು ಬಂದು ಕುರ್ಚಿಯ ಮೇಲೆ ಕೂತು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ತಾನೆ. ಅವನು ಹಿರಿಯರಿದ್ದಾರೆ, ನಾನು ಹೇಗಿರಬೇಕು ಅಂತ ಯೋಚನೆ ಮಾಡುವಂಥದ್ದು ಗೊತ್ತಿಲ್ಲ ಅಂತ. ನನ್ನೊಬ್ಬರು ಹಿರಿಯರು ಒಬ್ಬರ ಮನೆಗೆ ಹೋದರು, ನಾ ಕೃಷ್ಣಪ್ಪ ಅಂತವರು. ಅವರು ಒಂದು ಮನೆಗೆ ಹೋದರು, ಇನ್ನೊಬ್ಬ ಹುಡುಗನನ್ನು ಅಲ್ಲಿದ್ದಂಥ ಇವನನ್ನು ಕರ್ಕೊಂಡು ಹೋದರು. ಹೋಗಿ ಬಾಗಿಲು ಬಡಿದ್ರು. ಆವಾಗ ಬಾಗಿಲು ತೆರೆದಾಗ ಒಬ್ಬ 10 ವರ್ಷದ ಹುಡುಗ, ಇನ್ನೊಬ್ಬಳು 8 ವರ್ಷದ ಹುಡುಗಿ, ಅಣ್ಣ ತಂಗಿ. ಇವರು ಕೂಡಲೇ ಅವ್ರ ಹತ್ರ ಕೇಳಿದರು, ಆ ಮನೆಯ ಯಜಮಾನ ಹೆಸರು ದಾಮೋದರ ಅಂತ. ದಾಮೋದರ ಇದ್ದಾನ ಅಂತ ಕೇಳಿದ್ರು. ಗಂಗಾಧರ ಇದ್ದಾನ ಅಂತ ಕೇಳಿದ್ರು. ಅವರು ಇದ್ದಾನ ಇಲ್ವ ಅಂತ ಹೇಳಲಿಲ್ಲ, ಒಳಗೆ ಬನ್ನಿ ಅಂತ ಹೇಳಿದ್ರು. ಒಳಗೆ ಬಂದು ನಿಂತ ಕೂಡಲೇ ಪುನಃ ಕೇಳಿದರು, ಗಂಗಾಧರ ಇದ್ದಾನ ಅಂತ. ಕೂತ್ಕೊಳ್ಳಿ ಅಂತ ಹೇಳಿದ್ರು. ಇವರು ಕುರ್ಚಿಯಲ್ಲಿ ಕೂತ್ಕೊಂಡಾದ ಕೂಡಲೇ ಪುನಃ ಇವರು ಕೇಳಿದರು, ಗಂಗಾಧರ ಇದ್ದಾನ ಅಂತ. ಆ ಮಕ್ಕಳಿಗೆ ಕೇಳಿದ್ರು, ನೀವು ಕಾಫಿ ಕುಡಿದ, ಚಹಾ ಕುಡಿದ, ಹಾಲು ಕುಡಿದ? ಇವರು ಹಾಲು ಅಂತ ಹೇಳಿದ್ರು. ಆ ಮಕ್ಕಳು ಒಳಗೆ ಹೋದರು, ಮತ್ತೆ ಹಾಲು ತಗೊಂಡು ಬಂದರು. ಇವರು ಕುಡಿದು ಆದ ಮೇಲೆ ಅಪ್ಪ ಹೊರಗೆ ಹೋಗಿದ್ದಾರೆ, ಒಂದು 15 ನಿಮಿಷದಲ್ಲಿ ಬರ್ತಾರೆ ಅಂತ. ಈ ಸಂಸ್ಕೃತಿ ನಮ್ಮ ಮನೆಗಳಲ್ಲಿ ಇದೆಯಾ? ನಮ್ಮ ಮನೆಗಳಲ್ಲಿ ಬಂದವರನ್ನು ಸ್ವಾಗತ ಮಾಡೋದು ಹೇಗೆ, ಹಿರಿಯರನ್ನು ಗೌರವಿಸೋದು ಹೇಗೆ, ಆ ಸಂಗತಿಗಳಿದೆಯಾ? ಅದಕ್ಕೆ ನಾನು ಹೇಳಿದ್ದು, ಈಗ ಬಸ್ನಲ್ಲಿ ಹೋಗ್ತಾ ಇದ್ದೀನಿ, ಬೆಳಗ್ಗೆ 8-8:30 ಗಂಟೆ ಬಸ್ನಲ್ಲಿ ಹೋದರೆ ಕಂಡಾಪಟ್ಟ ರಶ್, ನೇತಾಡಬೇಕು. ನನಗೊಂದು ಕೂತ್ಕೊಳ್ಳಿಕ್ಕೆ ಜಾಗ ಸಿಕ್ಕಿದೆ. ಇನ್ನೊಂದು ಸ್ಟಾಪಿನಲ್ಲಿ ಒಬ್ಬಳು ತಾಯಿ ಒಂದು ಮಗುವನ್ನು ಹಿಡ್ಕೊಂಡು, ಒಂದು ಚೀಲವನ್ನು ಹಿಡ್ಕೊಂಡು ಹತ್ತುತ್ತಾಳೆ. ಈಗ ನಾನೇನು ಮಾಡಬೇಕು? ನಾನು ಕಣ್ಣು ಮುಚ್ಚಿ ಕೂತು ಬಚಾವ್ ಮಾರೋದು, ನನಗೆ ಸೀಟ್ ಸಿಕ್ಕಿದೆ ಅಂತ ಯೋಚನೆ ಮಾಡಬೇಕಾ? ಅಥವಾ ಆ ತಾಯಿಗೆ ನನ್ನ ಸೀಟನ್ನು ಕೊಟ್ಟು ನೀವು ಇಲ್ಲಿ ಕೂತ್ಕೊಳ್ಳಿ ಅಮ್ಮ ಅಂತ ಹೇಳಿ? ಇದು ಶಿಷ್ಟಾಚಾರಗಳು ಅಂತ. ಈ ಶಿಷ್ಟಾಚಾರಗಳನ್ನು ನಾವೇನಾದ್ರು ಪಾಲಿಸ್ತೇವೆ? ಬೈಕ್ನಲ್ಲಿ ಹೋಗ್ತೇವೆ, ಹೆಲ್ಮೆಟ್ ಹಾಕೋದೇ. 100ಕ್ಕೆ 99 ಆಕ್ಸಿಡೆಂಟ್ ಆಗೋದು ಡಾಕ್ಟರ್ಗೂ ಗೊತ್ತಿದೆ. ಅದು ಹೆಲ್ಮೆಟ್ ಇಲ್ಲದೆ ತಾಯಿಗೆ ತಲೆಗೆ ಏಟಾಗಿ ಸಾಯೋದು. ನಮಗೆ ಅದನ್ನು ಪಾಲನೆ ಮಾಡಲಿಕ್ಕೆ ಆಗೋದಿಲ್ವಾ? ಇನ್ನು ಕೊನೆಯ ಅಂಶ ಹೇಳುವಂಥದ್ದವರು ನರೇಂದ್ರ ಮೋದಿ ಅವರಿಗೆ ಪ್ರತಿ ಭಾಷಣದಲ್ಲಿ ಅದನ್ನು ಹೇಳ್ತಾರೆ, ಸ್ವದೇಶಿ ಚಿಂತನೆ ಇರಲಿ ಅಂತ. ಒಂದು ಪ್ರಶ್ನೆ, ಸ್ವದೇಶಿ ಅಂದರೆ ನಮ್ಮದು ಅಂತ. ಸ್ವಾತಂತ್ರ್ಯ ಅಂದರೆ ಅರ್ಥವೇನು? 42 ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದ ಅಂದರೆ ಸ್ವಾತಂತ್ರ್ಯ, ಸ್ವಮಂತ್ರ, ನಮ್ಮದೇ ಚಿಂತನೆಗಳು, ನಮ್ಮದೇ ಎಲ್ಲ ಯೋಚನೆಗಳು, ನಮ್ಮದೇ ಎಲ್ಲ ಕ್ರಮಗಳು ಅಂತ. ಎಲ್ಲಿದೆ? ಈಗ ನಾಡ್ದು ನವಂಬರ್ 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ. ಆ ಬಾಯಿಗರ ಗೌಜಿ ಶಾಲೆಗೂ ರಜೆ ಕಾಣ್ತದೆ ಆ ದಿವಸ. ಗೌಜಿ ಸುಮ್ಮನೆ ನಾನು ಕೇಳುವುದಷ್ಟೇ, ನೀವು ಯೋಚನೆ ಮಾಡಿ. ಕನ್ನಡದಲ್ಲಿ ನನ್ನ ಸಹಿ ದಸ್ಕತ್ತು ಕನ್ನಡದಲ್ಲಿ ಹಾಕ್ತೇನೆ ಅಂತ ಹೇಳೋರು ಎಷ್ಟು ಜನ ಇದ್ದೀರಾ ನೀವು? ಕೈ ಎತ್ತಬೇಡಿ, ನನಗೆ ಗೊತ್ತು ಎಷ್ಟು ಜನ ಹಾಕ್ತೀರಿ. ಆ ಕಡೆಯಲ್ಲಿ ಕನ್ನಡ ರಾಜ್ಯೋತ್ಸವ, ಕರ್ನಾಟಕದಿಂದ ಎಷ್ಟು ಲಾಭ ಪಡಿಬೇಕು ಅದೆಲ್ಲ ಲಾಭ ಪಡಿತೇವೆ ನಾವು. ಕನ್ನಡದಲ್ಲಿ ದಸ್ಕತ್ ಹಾಕ್ಲಿಕ್ಕೆ ನಮಗೆ ನಾಚಿಕೆ ಅಂತ. ಇಲ್ಲಿ ಹೊರಗೆ ಹೋದಾಗ ಗೊತ್ತಿಲ್ಲ ನನಗೆ, ಯಾರೋ ಕೆಲವರು ಪರಿಚಯ ಮಾಡಿಕೊಡ್ತಾರೆ, ಅಂಬಲಿಯರೊಂದು ಗೊತ್ತುಂಡ ಅಂತ. ನಾನು ಹೇಳ್ತೇನೆ ಗೊತ್ತಿಲ್ಲ. ಅಂಬಲಿಯನ್ನ ಮಿಸ್ಸಸ್ ಅಂತ ಹೇಳ್ತಾರೆ. ಈ ಮಿಸ್ಸಸ್ ಅಂದರೆ ಎಂಥದ್ದು? ನಾವು ಸ್ವಲ್ಪ ಸಮಯದ ಮೇಲೆ ಈ ಗಂಡಸರಿಗೆ ಅಷ್ಟೇ ಆಲೋಚನೆ ಹೇಳಿದ್ದು, ಅದಾದ್ರು ತೊಂದರೆ. ಈಗ ಹೆಂಡತಿ ಹೇಳಿದ್ರು, ಯಾನಂಬೇರ್ನ ಮಿಸ್ಸಸ್ ಅಂತ. ನಾನು ಹೇಳಿದೆ, ನಾನು ಹಾಗೆ ಹೇಳಿದೆ, ನಮ್ಮ ಮನೆಯಲ್ಲಿ ಡ್ಯಾಡಿ ಮಮ್ಮಿ ಹೇಳುದು, ಆಂಟಿ ಹೇಳುದು, ಅಂಕಲ್. ಅರೆ, ಒಂದು ಚಿಕ್ಕವ ಅಂದರು ಆಂಟಿ, ದೊಡ್ಡಮ್ಮ ಅಂದರು ಆಂಟಿ, ಅತ್ತಿಗೆ ಅಂದರು ಆಂಟಿ. ಹಾಗೆ ಆಗುದು. ದಾರಿಯಲ್ಲಿ ಹೋಗೋ ಹೆಣ್ಣು ಹೆಂಗಸು ಆಂಟಿ, ಮಂಡಸುತ್ತ ಇಲ್ಲ ಅಂತ ನಮಗೆ ಎಂತ ಹೇಳಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತ. ಅದಕ್ಕೆ ನಮ್ಮ ಭಾಷೆಯಲ್ಲಿ ನಾವೇನಾದ್ರು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯನಾ ಅಂತ. ವಸ್ತುಗಳು ತರಬೇಕಾದ್ರೆ ಯಾವುದೇ ಚೀನದ್ದು ಮತ್ತೊಂದು ಯಾಕೆ ವಸ್ತು ತರ್ತೀರಾ? ಚನ್ನಪಟ್ಟಣದಲ್ಲಿದೆ, ಅದು ತಂದರೆ ನಮಗೆ ಲಾಭ ಆಗ್ತದೆ ಅಂತ, ನಮ್ಮ ದೇಶಕ್ಕೆ ಉಳಿತಾಯ ಆಗ್ತದೆ.
ಬೆಳಿಗ್ಗೆ ಎದ್ದು ಹಲ್ಲುಜ್ಜುತ್ತೀರಾ, ಪೇಸ್ಟ್ ಯಾವುದು? ದಂತಮಂಜನ ಯಾವುದು? ಅದು ಹಿಂದಿನ ದಿವಸ ಟಿ ವಿಯಲ್ಲಿ ಬಂದಿದೆ, ಕಾಲ್ಗೇಟ್ ಕಾಲ್ಗೇಟ್ ಕಾಲ್ಗೇಟ್, ಅದಕ್ಕೆ ಕಾಲ್ಗೇಟ್. ಅಂಗಡಿಯವನ ಹತ್ರ ಕೇಳಿದೆ ಪೇಸ್ಟ್ ಕೊಡಿ ಅಂತ ಹೇಳಿದ್ರೆ ಅವು ಕಾಲ್ಗೇಟ್ ಕೊಡಿ. ಕಾಲ್ಗೇಟ್ ಪೆಪ್ಸೋಡೆಂಟ್ ನೀವೇನಾದ್ರು ತಗೊಂಡು ಬಂದರೆ ಅದಕ್ಕೆ 60 ರೂಪಾಯಿ ಕೊಟ್ಟರೆ 52 ರೂಪಾಯಿ ಇಂಗ್ಲೆಂಡಿಗೆ ಹೋಗ್ತದೆ. ಅದು ಸ್ನಾನ ಮಾಡಬೇಕಾದ್ರೆ ಯಾವ ಸಾಬೂನು? ಅದು ಹಿಂದಿನ ದಿವಸ ಮತ್ತೆ ಟಿ ವಿಯಲ್ಲಿ ನೋಡಿರ್ತೇನೆ. ನನ್ನ ಅಚ್ಚುಮೆಚ್ಚಿನ ತಾರೆ ಸ್ಮಿತಾ ಹೇಳುತ್ತಾಳೆ ಲಕ್ಸ್. ಅವಳು ಹಾಕ್ತಾಳೋ ಇಲ್ಲೋ, ಅವಳು ವ್ಯಾಪಾರ ಮಾಡಲಿಕ್ಕಿರೋಳು, ಬೇರೇನು ಪ್ರಶ್ನೆ. ನೀವು ಲಕ್ಷಿಗೆ ಕೊಟ್ಟರೆ, ರೆಕ್ಸಾನಕ್ಕೆ ಕೊಟ್ಟರೆ, ಹಮಾಮಿಗೆ ಕೊಟ್ಟರೆ ಮತ್ತೆ 85% ಅದು ವಿದೇಶಕ್ಕೆ ಹೋಗ್ತಾರೆ. ನಮಗೆ ಉಳಿದಿಲ್ಲ ಹಣ. ನಾವಿಲ್ಲಿ ಬೆವರು ಸುರಿಸಿ ಗಳಿಸಿದಂಥ ಹಣ ಹಿಟ್ಟಿಗೆ ತರಬೇಕಾದ್ರೆ ಇಲ್ಲಿ ಬೇಕಾದಷ್ಟು. ಇಲ್ಲೇ ಒಬ್ಬರು ಪುತ್ತೂರಿನಲ್ಲಿ ನಮ್ಮ ಕಮಿಟಿ ಒಬ್ಬರು ಡೈರೆಕ್ಟರು, ಅವರು ಸತ್ವಮ್ ಅಂತ ಒಂದು ಸಾಬೂನು ಮಾಡಿದ್ದಾರೆ. ನಾವು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಗಂಧದ ಸಾಬೂನಿದೆ, ಅದನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಚಂದ್ರಿಕಾಯಿ ಇದೆ. ನಮ್ಮದಾದರೆ 100ಕ್ಕೆ 100 ನಮಗೆ ಉಳಿತದೆ ಅಂತ. ನಾವು ದೊಡ್ಡ ಸಿಗೋಸ್ಕರ ಇನ್ಯಾವುದೋ ಇದಕ್ಕೆ ಹೋಗ್ತೇವೆ ಅಂತ. ಅದನ್ನು ಬದಲು ಮಾಡ್ಬೋದು. ಹಿಟ್ಟು ತರಬೇಕಾದ್ರೆ ನಮ್ಮ ಊರಿನಲ್ಲಿ ಮಾಡಿದಂಥ ಹಿಟ್ಟೇ ತಾನೆ. ಚಪ್ಪಲ್ ಮಾಡಬೇಕಾದ್ರೆ ಬಾಟನೇ ಯಾಕೆ? ನಮ್ಮ ಊರಿನಲ್ಲಿ ಯಾರೋ ಚಪ್ಪಲಿ ಮಾಡುವವನಿದ್ರೆ ಅವನು ಬದುಕುತ್ತಾನೆ, ನಮ್ಮ ಚಪ್ಪಲಿಯು ಹೆಚ್ಚು ಸಮಯ ಬದುಕುತ್ತದೆ. ನಾನು ಹೇಳಿದ್ದು ಒಂದೊಂದು ವಿಷಯವನ್ನು ಕೂಡ ನಮ್ಮದು ಅಂತ ಯೋಚನೆ ಮಾಡಿ, ನಮ್ಮದು ಅಂತ. ಅದರಲ್ಲಿ ಸಣ್ಣದಾಗುವುದು ಬೇಡ. ನಾನು ಆಗ ಹೇಳಿದೆ ಮಿಸ್ಸೆಸ್ ಅಕಸ್ಮಾತ್ ಒಂದು ಬುಡದ್ದಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮಾರಾಯ. ಅಥವಾ ನನ್ನ ಧರ್ಮಪತ್ನಿ ಧೈರ್ಯ ಇದ್ದರೆ ಯಜಮಾಂತಿ ಅಂತ ಹೇಳಿ. ಧೈರ್ಯ ಬೇಕು ಸ್ವಲ್ಪ ಹೇಳಿ. ನಮಗೆ ನಮ್ಮ ಭಾಷೆ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆ ಎಲ್ಲವೂ ನಾವು ಸಣ್ಣವರು ಅಂತ ಹೇಳಿ. ಸಣ್ಣವರು ಅಲ್ಲವೇ ಅಲ್ಲ, ನಾವು ಭಾರಿ ದೊಡ್ಡ ಸಮಾಜಕ್ಕೆ ಸೇರಿದವರು. ವಿವೇಕಾನಂದರು ಹೇಳಿದರು, ವಿವೇಕಾನಂದರಲ್ಲಿ ಕೇಳಿದರು ಅಮೆರಿಕದಲ್ಲಿ ಭಾಷಣ ಮಾಡಿ ಎಲ್ಲ ಹೊರಗೆ ಬರುವಾಗ, ನೀನು ಯಾರು ಮಾರಾಯರೆ ಅಂತ. ಅವ್ರಿಗೆ ಗೊತ್ತಿಲ್ಲ ಈ ಮನುಷ್ಯ ಯಾರು ಅಂತ. ಸಾಮಾನ್ಯ ನಾವು ಹೊರಗೆ ಹೋದಾಗ ಅಥವಾ ಇನ್ನೆಲ್ಲಿಗೆ ಹೋದಾಗ ಹೇಳ್ತಾನೆ ನಾನು ಇಂಡಿಯನ್ ಅಂತ ಹೇಳ್ತೇನೆ. ವಿವೇಕಾನಂದ ಇಂಡಿಯನ್ ಅಂತ ಹೇಳಿಲ್ಲ. ಅವರೇ ಹೇಳಿದರು, ಸಾವಿರ ವರ್ಷಗಳಲ್ಲಿ 100 ದೇಶಗಳ ಜನರಿಗೆ ಬದುಕುವುದು ಹೇಗೆ, ಜೀವನ ನಡೆಸುವುದು ಹೇಗೆ ಅಂತ ಹೇಳಿದಂಥ ಸಂತರು, ಮಹಂತರು, ಮಹರ್ಷಿಗಳು, ಋಷಿಗಳು, ತಪಸ್ವಿಗಳು, ಅಂಥ ಪರಂಪರೆಗೆ ನಾನು ಸೇರಿದವನು. ನೆನಪಿಟ್ಟುಕೊಳ್ಳಿ, ನಾವು ಅಂಥ ಪರಂಪರೆಗೆ ಸೇರಿ. ಲಾಟ್ಪೋಟ್ ಅಲ್ಲ, ನಾವು ಲಾಟ್ಪೋಟ್ ಅಲ್ಲವೇ ಅಲ್ಲ. ನೆನಪಿಟ್ಟುಕೊಳ್ಳಿ, ಯಾರೋ ಇಂಗ್ಲೀಷ್ನವ್ರು ಬಂದರೆ ಅವನಿಗೆ ನಮಸ್ಕಾರ ಮಾಡಬೇಕು ಅಂತ ಯೋಚನೆ ಮಾಡಬೇಡಿ. ಅದು ಗೌರವ ಕೊಡೋದು, ಅದು ಯಾರಿಗೆ ಬೇಕಾದ್ರು ಅವನೇ ಹಾಗೆ ನಡಿಬೇಕು ಅಂತ ಯೋಚನೆ ಮಾಡಿ. ನಾವು ಅಂಥ ಶ್ರೀಮಂತಿಗೆ ಈ ದೇಶ ಇದೆ, ಪರಂಪರೆ ಅಂಥದ್ದು ಶ್ರೇಷ್ಠ ಇದೆ. ಅದನ್ನು ಮುಂದಿನ ಪೀಳಿಗೆಗೆ ಕೊಡಬೇಕಾದಂಥ ವ್ಯವಸ್ಥೆ ಅದು ಶಿಕ್ಷಣ ಸಂಸ್ಥೆಗಳದ್ದು. ಅದಕ್ಕೋಸ್ಕರ ಅಂಥ ಒಂದು ಕಾರ್ಯವನ್ನು ಪ್ರಿಯದರ್ಶಿನಿ ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡ್ತಾ ಇದೆ. ಭಾಷೆ ಮಾತ್ರ ಇಂಗ್ಲೀಷು, ಮತ್ತು ಎಲ್ಲ ನಮ್ಮ ಚಿಂತನೆಗಳು ಕೂಡ ಅದು. ಯಾಕೆಂದರೆ ಇಂಗ್ಲೀಷಿನ ಹುಚ್ಚು ಕಂಡಾಬಟ್ಟೆ. ಇನ್ನು ಇವನಿಗೆ ಹುಚ್ಚುಂಟಲ್ಲೋ ಗೊತ್ತಿಲ್ಲ, ಪಕ್ಕದವ್ರಿಗೆ ಹೇಳ್ತೀವಿ ಇದನ್ನ ಮಗೆ ಶಾಲೆಗೆ ಹೋಗ್ತಾನೆ ಅಂತ. ಎಲ್ಲ ಇಂದೈತ ಶಾಲೆಗೆ ಮೀಡಿಯಮು ಅಜ್ಜಿಗೆ ಹೇಳುವುದು ಮೀಡಿಯಮು ಅಂತ. ಅವ್ರಿಗೆ ಬೇರೆ ಇದ್ರು ಅವು ಕನ್ನಡ ಪೌಂಡು ನಮಗೆ ಪೈ. ಹೀಗೆ ಹೇಳಿದರ ಪರಿಣಾಮವಾಗಿ ಕೊನೆಗೂ ಇಂಗ್ಲೀಷ್ ಮೀಡಿಯಂ ಮಾಡಬೇಕಾಯ್ತು. ಇಂಗ್ಲೀಷ್ ಮೀಡಿಯಂ ಮಾಡಿದ್ರು ಅದರಲ್ಲಿ ನಮ್ಮತನವನ್ನು ತರುವುದು ಹೇಗೆ, ಬೆಳಿಗ್ಗೆ ದೇವರಿಗೆ ದೀಪ ಹಚ್ಚುವುದು ಹೇಗೆ, ಆ ಸರಸ್ವತಿ ವಂದನೆ ಮಾಡೋದು ಹೇಗೆ, ಇಂಥ ಎಲ್ಲದನ್ನು ಕಲಿಸುವಂಥ ಪ್ರಿಯದರ್ಶಿನಿ, ಎಲ್ಲರಿಗೂ ಪ್ರಿಯವಾಗಿರುವಂಥ, ನೋಡಲಿಕ್ಕೂ ಹೌದು ಚಿಂತನೆಗೆ ಹೌದು ಅಂಥ ಒಂದು ಸಂಸ್ಥೆ. ಅದಕ್ಕೆ ಒಂದಷ್ಟು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡುವಂಥ ಕೆಲಸವನ್ನು ಈಗ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಬೆಳೆಯುವ ಅಂತ, ಜೊತೆಯಲ್ಲಿ ಬೆಳೆಯುವ 2 ಕೆಲಸ ನಾನು ಹೇಳ್ತಾ ಇರೋದು. ಒಂದು, ನಿಮ್ಮ ಮಕ್ಕಳನ್ನು ಕೊಟ್ಟು ಕಳಿಸಿ ಈ ಶಾಲೆಗೆ. ತುಂಬ ಜನ ಏನು ನಿಮ್ಮ ಮಕ್ಕಳನ್ನು ಕೊಡುವವರು ಇರ್ಬೋದು. ಇನ್ನೊಂದಷ್ಟು ಜನರ ಹತ್ರ ಮಾತಾಡಿ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸಿ. ಒಂದು ಜನ, ಇನ್ನೊಂದು ಧನ, ಹಣವನ್ನು ಕೊಡಿ. ಸುಮ್ಮನೆ ಅಲ್ಲ. ನಾನು ಯಾವುದೋ ಒಂದು ಡೊನೇಷನ್ ಕೊಡ್ತೇನೆ, ಮುಗೀತಾ ಅಷ್ಟೇನಾ? ಇನ್ನೂ ನನಗೆ ಸ್ವಲ್ಪ ಬರೋದಿಲ್ಲ, ಅದರಲ್ಲಿ ಒಂದು ಪಾಲು ನಾನೇನೋ ಮಾಡ್ಬೋದಾ? ನಿಮ್ಮ ಮನೆಯಲ್ಲಿರುವಂಥ ಮಗುವಿನ ಹತ್ರ ಒಂದು ಡಬ್ಬಿ ಇಡಿ, ತಿರುಪತಿ ಇದು ಇಟ್ಟ ಹಾಗೆ, ಹುಂಡಿ ಇಟ್ಟ ಹಾಗೆ, ದಿನ ಅದರಲ್ಲಿ ಒಂದಷ್ಟು ಹಾಕಿ, 5 ರೂಪಾಯಿ 10 ರೂಪಾಯಿ ಹಾಕ್ತಾ ಹೋಗಿ. ಕನಿಷ್ಠ ಅಷ್ಟಾದರೂ ನಾವು ಈ ಶಾಲೆಗೆ ಕೊಡ್ತೇವ. ನಾನೇ ಇವರು ಹೇಳಿದರು ರಾಮಪ್ರಸಾದ್ ಇವ್ರನ್ನ, ಅವರು ಇವತ್ತು ಅನೌನ್ಸ್ ಮಾಡಬೇಕಂತ. ನಾನು ಅವ್ರು ಅನೌನ್ಸ್ ಮಾಡದಿದ್ದರೆ ಒಳ್ಳೇದು ಅಂತ ಗ್ರಹಿಸಿ. ನಾನು ಅನೌನ್ಸ್ ಮಾಡಿದ ಕೊಳ್ಳಿ ಗ್ರಹಿಸೋ ರಾಮಪ್ರಸಾದ್ ತಾನೇ ಮಾತಾಡ್ಸ್ಕೊರ್ಬೇಕು, ನಮಗವರು ನಿಜ್ಜಿ. ನಾನು ಹೇಳಿದ್ದು ಇಲ್ಲಿ ಪ್ರತಿಯೊಬ್ಬನ ಜವಾಬ್ದಾರಿ ಇದೆ ಅಂತ.
ನಾವಿಲ್ಲಿ ಜನವನ್ನು ಕೊಡಬೇಕು, ಧನವನ್ನು ಕೊಡಬೇಕು. ಅದರ ಮುಖಾಂತರ ನಿಜವಾದ ರಾಷ್ಟ್ರಭಕ್ತ ಸಮಾಜಮುಖಿಯಾದಂಥ ನಿಮ್ಮ ಕುಟುಂಬಕ್ಕೆ ಒಬ್ಬ ಯೋಗ್ಯ ಪುತ್ರ ಅಥವಾ ಪುತ್ರಿಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದೆ. ಅಂಥ ಸಂಸ್ಥೆಗೆ ನೀವು ಕಳಿಸಿದವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಊರನ್ನು ಚೆನ್ನಾಗಿ ಮಾಡಬೇಕಾದ್ರೆ ಒಂದು ಒಳ್ಳೆಯ ನಾಗರಿಕನನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥ ಸಂಸ್ಥೆಗೆ ನಿಮ್ಮೆಲ್ಲರ ಸಹಕಾರ ಬೆಂಬಲವನ್ನು ಹೆಚ್ಚಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಒಂದೇ ಮಾತು ಕೊಡುಗೆಯನ್ನು ಶಾಲೆಗೆ ನೀಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ವರದರಾಯ ನಾಯಕ್. ಇವರು ನಮ್ಮ ಬೆಳ್ಳಿ ಹಬ್ಬಕ್ಕೆ 25,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಅವರಿಗೆ ಭಗವಂತನು ಸಕಲ ಐಶ್ವರ್ಯವನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ, ಅದೇ ರೀತಿ ಶ್ರೀಯುತ ಯತೀಶ್ ರೈ ಚೆಲ್ಲಡ್ಕ ಇವರು ಈ ಸಂಸ್ಥೆಗೆ 50,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ಭಗವಂತನು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹರಸ್ತಾ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ, ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಯುತ ರಾಜೇಶ್ ನೆಲ್ಲಿತಡ್ಕ ಇವರು ಸಂಸ್ಥೆಯ ಬೆಳ್ಳಿ ಹಬ್ಬಕ್ಕೆ 50,000 ರೂಪಾಯಿಗಳನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಅವರಿಗೂ ಕೂಡ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳಿ ತಮ್ಮೆಲ್ಲರ ಪ್ರಾರ್ಥನೆಯೊಂದಿಗೆ ಸಂಸ್ಥೆಯ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ಡಾಕ್ಟರ್ ಪ್ರಭಾಕರ್ ಭಟ್ರು ಬಹಳ ಚಂದವಾಗಿ ಒಂದು ಶಾಲೆ, ಧರ್ಮ, ಮಕ್ಕಳನ್ನು ಹೇಗೆ ನಾವು ಈ ಶಾಲೆಗೆ ಕಲಿಸಿ ಯಾವ ರೀತಿ ಮಕ್ಕಳನ್ನು ಬೆಳೆಸಬಹುದು ಅದ್ಭುತವಾಗಿ ಭಾಷಣವನ್ನು ನಾನು ಇವತ್ತು ಇಲ್ಲಿ ಬಂದದಕ್ಕೆ ಈ ವೇದಿಕೆಯಲ್ಲಿ ಅಷ್ಟು ಅದನ್ನು ವಿವರವಾಗಿ ಕೇಳಲಿಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ತುಂಬ ಖುಷಿ ಆಗಿದ್ದೇನೆ. ನಾವು ಯಾವಾಗಲೂ ತುಂಬ ಈ ವ್ಯವಹಾರದ ಬ್ಯುಸಿಯಲ್ಲಿ ಅಷ್ಟೊಂದು ಫೋನ್ಗಳ ಮಧ್ಯೆ ನಾವು ಬೆಳೆದವರು. ಆದರೆ ಇವತ್ತು ಬೆಳಿಗ್ಗೆ ಈ ವಿದ್ಯಾಸಂಸ್ಥೆಗೆ ನಾನು ಕಾಲಿಟ್ಟ ಕೂಡಲೇ ಇಲ್ಲಿ ಕೊಟ್ಟಂಥ ಒಂದು ಆದರ, ಒಂದು ಗೌರವ, ಹಾಗೆ ಇಲ್ಲಿ ನಡ್ಕೊಂಡಂಥ ಎಲ್ಲ ಒಂದು ವಿಷಯಗಳನ್ನು ನೋಡಿದಾಗ ನನಗೆ ಬಹುಶಃ ನಿಜವಾಗಿ ಇವತ್ತು ಎಷ್ಟೋ ಸಮಯದಿಂದ ನನಗೆ ತುಂಬ ಒಂದು ಸಂತೋಷದ ಸಮಯವನ್ನು ನಾನು ಈ ಆವರಣದಲ್ಲಿ ಕಳೆದಿದೆ ಅಂತ ಹೇಳಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ವಿವೇಕಾನಂದ ವಿದ್ಯಾಸಂಸ್ಥೆಗಳ ನಾವು ಹೆಸರನ್ನು ಕೇಳ್ತಾ ಇದ್ದೇವೆ. ನಮಗೆ ಬಹುಶಃ ವಿವೇಕಾನಂದದಲ್ಲಿ ಓದುವ ಒಂದು ಅವಕಾಶ ಸಿಗಲಿಲ್ಲ ನಮಗೆ. ಆದರೂ ಈ ಒಂದು ನಮ್ಮ ಪುತ್ತೂರು ತಾಲೂಕು ಇವತ್ತು ಒಂದು ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಒಂದು ಹಿಂದೂ ಧರ್ಮ ಉಳಿಲಿಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಈ ವಿವೇಕಾನಂದ ಒಂದು ಸಂಸ್ಥೆಯಿಂದ ಆಗುವಂತ ಕೆಲಸಗಳು ನಿಜವಾಗಿ ನಾವು ಅದು ನೋಡಿ ಅದರ ಅಂತರಾಳವನ್ನು ನೋಡಿದ್ರೆ ಮಾತ್ರ ನಮಗೆ ಅದು ಗೊತ್ತಾಗಬಹುದು. ನಾವು ಯಾಕಂದ್ರೆ ವಿವೇಕಾನಂದದ ಕೆಲವು ಆಡಳಿತ ಮಂಡಳಿಯವರು ಹಾಗೂ ಶಿಕ್ಷಕ ಮಂಡಳಿ, ನಮ್ಮ ದಿವಂಗತ ಗೋಪಿನಾಥ್ ಶೆಟ್ರು ನನ್ನ ಬಹಳ ಆತ್ಮೀಯರು. ಹಾಗೆ ನನಗೆ ವಿವೇಕಾನಂದದ ಒಟ್ಟಿಗೆ ತುಂಬಾ ಒಂದು ಅವಿನಾಭಾವ ಸಂಬಂಧ ಇತ್ತು. ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ಒಂದು ಇರಲಿ, ನನ್ನೊಂದೊಂದು ಮನೆಯವರಾಗಿ ಅವರು ನಮ್ಮ ಗೋಪಿನಾಥ್ ಶೆಟ್ರು ಎಲ್ಲದಕ್ಕೂ ನಮ್ಮನ್ನು ಕರೆದು ನಮಗೆ ಈ ವಿವೇಕಾನಂದ ಒಂದು ವಿದ್ಯಾಸಂಸ್ಥೆಗಳು ಯಾವ ರೀತಿ ಬೆಳೀತಿದೆ ಅಂತ ನಾವು ಒಂದು ತುಂಬಾ ಹತ್ತಿರದಿಂದ ಬಲ್ಲವರು. ಹಾಗೆ ಇವತ್ತು ಈ ಬೈಲಾಡಿ ಮನೆತನದವರು ನಿರ್ಮಿಸಿದಂತ ಈ ಒಂದು ಶಾಲೆಯನ್ನು ವಿವೇಕಾನಂದದ ಅಡಿಯಲ್ಲಿ ಕೊಟ್ಟು ಈ ಬೈಲಾಡಿ ಕುಟುಂಬದವರು ಭಾರಿ ಒಂದು ದೊಡ್ಡ ಕೊಡುಗೆಯನ್ನು ಈ ಬೆಟ್ಟಂಪಾಡಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಈ ಎಲ್ಲ ಒಂದು ಅವಕಾಶಕ್ಕೆ ನನಗೂ ಇವತ್ತು ಒಂದು ಭಾಗವಹಿಸಿ ನಿಮ್ಮೊಂದಿಗೆ ಒಂದಷ್ಟು ಸಮಯವನ್ನು ಕಳೆಯುವ ಅವಕಾಶವನ್ನು ಮಾಡಿಕೊಟ್ಟ ಈ ಆಡಳಿತ ಮಂಡಳಿಗೆ ಹಾಗೂ ನನ್ನಿಂದ ಆಗುವ ಸಹಕಾರವನ್ನು ನಿಮಗೆ ನಾನು ಕೊಡುವುದಕ್ಕೆ ಇನ್ನು ಮುಂದಕ್ಕೆ ನಿಮ್ಮೊಂದಿಗಿದ್ದೇನಂತ ಹೇಳುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಜಗತ್. ದೂರದ ಬೆಂಗಳೂರಿನಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾದಂತಹ ಶ್ರೀಯುತ BP ರಾಮಪ್ರಸಾದ್ ರೈ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ನಮಸ್ಕಾರ ಎಲ್ಲರಿಗೂ. ನನಗೆ ಭಾಷಣ ಮಾಡಕ್ಕೆ ಬರಲ್ಲ. ನಾನು ಏನಿದ್ರು ಕೆಲಸ ಆಫೀಸಲ್ಲಿ ಮಾತಾಡ್ತೀನಿ. ಇಲ್ಲಿ ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಸ್ಟೇಜಲ್ಲಿ ಕೂತವರು, ಪೇರೆಂಟ್ಸ್, ಮಕ್ಕಳು ಕ್ಷಮಿಸಿ. ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಎಲ್ಲ ಮಿಕ್ಸ್ ಆಗುತ್ತೆ. ನಾನು ಸಣ್ಣದಿರುವಾಗ ತುಳು, ಆಮೇಲೆ ಸ್ಕೂಲಲ್ಲಿ ಕನ್ನಡ, ಅದು ಅಪ್ ಟು 7th ವರೆಗೆ ಕನ್ನಡನೂ ಮಾತಾಡಿಲ್ಲ, ತುಳುವಲ್ಲೇ ಮಾತಾಡೋದಿದ್ದು. ಆಮೇಲೆ ಬ್ಯಾಂಗ್ಳೂರು ಹೋದ್ಮೇಲೆ ಇಂಗ್ಲೀಷ್. ಹಾಗಾಗಿ ಈ ಭಾಷೆಗಳೆಲ್ಲ ಮಿಕ್ಸ್ ಆಗಿ ನಂದು ಮಾತಾಡುವ ರೀತಿಯಲ್ಲಿ ತಪ್ಪಿರಬಹುದು. ಅದು ನನ್ನ ಉದ್ದೇಶ ಒಂದೇ,
ನನ್ನ ಸಂಸ್ಕೃತಿ ಉಳಿಬೇಕು. ಆ ಸಂಸ್ಕೃತಿ ಉಳಿಬೇಕಂದ್ರೆ ಇಂಥ ಸ್ಕೂಲ್ ಇರಬೇಕು. ಇಂಥ ಸ್ಕೂಲ್ಗಳಲ್ಲಿ ನನಗೆ ಈ ಸ್ಕೂಲ್ ನಾನು ಫಸ್ಟ್ ಬಂದಿರೋದು ಈ ಸ್ಕೂಲಿಗೆ. ಇದಕ್ಕೆ ಮೊದಲು ಗೊತ್ತಿರಲಿಲ್ಲ, ಈ ಥರ ಎಲ್ಲ ಸ್ಕೂಲಲ್ಲಿ ಆಗುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಒಂದು ದೇವರಿಗೆ ಪೂಜೆ ಮಾಡೋದಾಗಲಿ, ನಮ್ಮ ಭಾರತನ ಭಾರತ ಅಂತ ಹೇಳೋ, ಇಂಡಿಯಾ ಬದಲು ಭಾರತ ಅಂತ ಹೇಳೋದಾಗಲಿ, ಇದೆಲ್ಲ ಒಂದು ಒಳ್ಳೆ ಸಂಸ್ಕೃತಿ. ನನಗೆ ಈಗ ಫಸ್ಟ್ ನನ್ನನ್ನು ಹೇಳಿದರು ಇಲ್ಲಿ ನೀವು ಅದು ಇದು ಅಂತ, ನಾವು ಏನೂ ಇಲ್ಲ ಆ ಥರ. ನಾನು ನಿಮ್ಮ ಥರನೇ ಒಂದು ಆರ್ಡಿನರಿ ಮನುಷ್ಯ, ಆದರೆ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ನನಗೆ ಕಷ್ಟ ಅಂದರೆ ಏನಂತ ಗೊತ್ತಿದೆ. ನನ್ನ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ನನಗೆ ಚೆನ್ನಾಗಿ ಕಲಿಸಿದ್ದಾರೆ ಕಷ್ಟ ಅಂದರೆ ಏನು ಅಂತ, ಅದು ಮಾತ್ರ ಗೊತ್ತಿದೆ ನನಗೆ. ಹಾಗಾಗಿ ಯಾರ್ಯಾರು ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದರೆ, ಅಥವಾ ಯಾವುದೋ ಒಂದು ಸ್ಕೂಲಲ್ಲಿ ಏನಾದ್ರು ನಿಂತೋಗುತ್ತೆ ಅಂತಾದರೆ, ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಏನಾದರೂ ಆಗುತ್ತೆ ಅಂದರೆ, ನನಗೆ ಆಗುವಂಥ ಸಹಾಯನ ನಾನು ಮಾಡ್ತೀನಿ. ಅದು ನನ್ನ ದೂರ ಇರ್ಬೋದು, ನನ್ನ ಬ್ಯಾಂಗ್ಳೂರಲ್ಲಾದರೂ ಇರ್ಬೋದು. ಬ್ಯಾಂಗ್ಳೂರಲ್ಲಿ ಸ್ಕೂಲ್ಗೆ ನಾನೊಂದು ಲಿಮಿಟ್ ಮಾಡ್ಕೋತೀವಿ ನಾವು, ಸ್ಕೂಲ್ಗಾಗಲಿ ದೇವಸ್ಥಾನ, ಅದಕ್ಕಿಂತ ಜಾಸ್ತಿ ಕೊಡಲ್ಲ ನಾವು. ಒಂದು ಅಂದರೆ ಯಾಕೆಂದರೆ ಈಗ ಯಾರನ್ನ ನಂಬೋದು ಯಾರನ್ನ ಇದು ಮಾಡೋದು ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಸಂಸ್ಥೆಯಿಂದ ನಾವು ಒಂದಿಷ್ಟು ಪರ್ಸೆಂಟೇಜಿಂದ ಕೊಡ್ತೀವಿ ಎಲ್ಲರಿಗೂ. ಅದು CSR ಫಂಡ್ ಒಟ್ಟಿಗೆ ಬೇರೆ ಫಂಡ್ ಸೇರಿಸಿ ನಾವು 3 ಜನ, ನನಗೆ 2 ಡೈರೆಕ್ಟರ್ಸ್ ಇದ್ದಾರೆ, ಇಬ್ಬರು ಸೇರಿಕೊಂಡು ನಮ್ಮ ಪ್ರಾಫಿಟಲ್ಲಿ ನಾವು ಸ್ವಲ್ಪ ಶೇರ್ ಮಾಡ್ತೀವಿ ಎಲ್ಲರಿಗೂ. ಅಂದರೆ ನಂದು ಸಮಾಜ ಸೇವೆನ ಏನೋ ಅದು ಗೊತ್ತಿಲ್ಲ, ಬಟ್ ನಮಗೊಂದು ಅನಿಸಿಕೆ ಇದೆ, ನಾವು ಬಂದ ಕಷ್ಟ ಬೇರೆಯವರು ಮಾಡೋದು ಬೇಡ ಅಂತ. ಈಗ ನಾವು ಪಟ್ಟ ಕಷ್ಟಗಳು ಇವಾಗ ಯಾರಿಗೂ ಇಲ್ಲ. ಆವಾಗಿನ ವ್ಯವಸ್ಥೆನೇ ಬೇರೆ, ಇವಾಗಿನ ವ್ಯವಸ್ಥೆನೇ ಬೇರೆ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಊಟ ಇತ್ತು, ನಮ್ಮ ಸ್ಕೂಲಲ್ಲಿ ಇತ್ತು ಆ್ಯಕ್ಚುಲಿ. ಬಟ್ ಅದೊಂದೊಂದು ಮನೆಯವರು ಒಂದೊಂದು ವಾರ ಮಾಡ್ತಾ ಇದ್ರು. ಅವಾಗ ಒಂದೊಂದು ಊರಲ್ಲಿ ಒಂದೊಂದು ಮನೆಯವರಿಗೆ ರೆಸ್ಪಾನ್ಸಿಬಿಲಿಟಿ ಇತ್ತು ಮಧ್ಯಾಹ್ನದ ಊಟದ. ಈಗ ಆ ವ್ಯವಸ್ಥೆ ಇಲ್ಲ, ಊಟದ ನೆಸೆಸಿಟಿನೂ ಇಲ್ಲ, ಎಲ್ಲರಿಗೂ ಇದೆ, ಫ್ರೀ ಅದು ಇದೆಲ್ಲ ಬರ್ತಾ ಇದೆ, ಅದು ಬೇರೆ ವಿಷಯ. ಈಗ ಇವರು ಹೇಳಿದ್ರು ಅಷ್ಟು ಹಣ ಇಷ್ಟು ಹಣ ಅಷ್ಟು 22 ಶೋರೂಮು ಅದು ಇದು ಅಂತ. ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಮಗೆ. ನಮಗೆ ಇಂಪಾರ್ಟೆಂಟ್, ನನಗೆ ಖುಷಿ ಕೊಟ್ಟಿರೋ ವಿಷಯ ಏನಂದ್ರೆ, ನನ್ನ ಕಂಪನಿಯಲ್ಲಿ ಒಂದು 1000 ಜನ ಕೆಲಸ ಮಾಡ್ತಾರೆ, ಒಂದು 300 ಜನ ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತಾರೆ, 1300 ಜನ ಮತ್ತೆ ಹಾಗೆ ವೆಂಡರ್ಸ್ ಬೇರೆಯವರೆಲ್ಲ ನನ್ನ ಕಂಪನಿಯಿಂದ ಅಷ್ಟು ಮನೆಗಳು ಜೀವನ ಸಾಗಿಸ್ತದೆ. ಎಲ್ಲರೂ ಅಷ್ಟು ಜನರಿಗೆ ಸಂಬಳ ಹೋಗುತ್ತೆ, ಇನ್ಕಮ್ ಶೇರ್ ಆಗುತ್ತೆ, ಎಲ್ಲ ಆಗುತ್ತೆ. ಅಷ್ಟು ಜನರಿಗೆ ಇದಾಗಿರೋದೇ ನಮಗೆ ಖುಷಿ. ನಾನು ಬ್ಯಾಂಗ್ಳೂರು ಹೋದಾಗ ನಮ್ಮ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಮಕ್ಕಳು ಯಾರು ಇದ್ರೆ ಸೂರ್ಯ ನೋಡಿ, ಎಜುಕೇಶನ್ ಒಂದೇ ಜೀವನದಲ್ಲಿ ಅಲ್ಲ. ನೀವು ಏನು ಓದಿದ್ದೀರಾ, ಇಂಗ್ಲೀಷ್ ಓದಿದ್ದೀರಾ, ಕನ್ನಡ ಓದಿದ್ದೀರಾ, ಮ್ಯಾಥ್ಸ್ ಓದಿದ್ದೀರಾ, ಎಲ್ಲ ಇಂಪಾರ್ಟೆಂಟ್, ಜೀವನದಲ್ಲಿ ಎಲ್ಲಾನು ಇಂಪಾರ್ಟೆಂಟ್. ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್, ಯಾಕೆಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಇದು ಮಾಡ್ಬೇಕಂದ್ರೆ ಜ್ಞಾನ ಬಹಳ ಮುಖ್ಯ. ಆದ್ರೆ ಅದು ಒಂದೇನಾ ಅಲ್ಲ. ಸ್ಪೋರ್ಟ್ಸು, ಗೇಮ್ಸು, ನಿಮ್ಮ ಮನೆಯಲ್ಲಿ ಏನು ಇದು ಮಾಡ್ತೀರಾ ಅದೆಲ್ಲ ಇಂಪಾರ್ಟೆಂಟ್. ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಫಸ್ಟ್ ಪ್ರಿಫರೆನ್ಸ್ ನಿಮ್ದ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ, ನಿಮ್ಮ ಫ್ಯಾಮಿಲಿ. ಅದು ಸರಿ ಇದ್ರೆ ಬಾಕಿದ್ದೆಲ್ಲ ಸರಿ ಆಗುತ್ತೆ. ಅದೇ ಸರಿ ಇಲ್ಲದೆ ಮತ್ತೆ ನಿಮ್ಮ ಜೀವನಕ್ಕೆ ಆಗುವಷ್ಟು ನೀವು ಇನ್ಕಮ್ ಮಾಡದೆ ಬೇರೊಬ್ಬನ ಉದ್ಧಾರ ಮಾಡ್ತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಫಸ್ಟ್ ನಿಮ್ಮ ಮನೆ, ಆಮೇಲೆ ಸಮಾಜ. ಮನೆಯನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಬೇರೆದಕ್ಕೆ ಹೋಗಿ. ಬ್ಯಾಂಗ್ಳೂರಿಗೆ ಹೋಗಿ, ಈಗ ಬ್ಯಾಂಗ್ಳೂರಿಗೆ ಕೆಲಸ ಅಂತೂ ಎಲ್ಲರೂ ಸಿಗುತ್ತೆ, ಯಾರಿಗೂ ಕೆಲಸ ಮಾಡುವವನಿಗೆ ಕೆಲಸ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಆ ಕೆಲಸ ಈ ಕೆಲಸ ಯಾವುದು ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತಲ್ಲ, ನಿಮಗೆ ಏನು ಇಷ್ಟ ಇದೆಯಾ ಅದನ್ನ ಮಾಡಿ. ಸಂಬಳಕ್ಕೋಸ್ಕರ ಜಾಸ್ತಿ ಸಂಬಳ ಕೊಡ್ತಾನೆ ಅಂದ್ಬಿಟ್ಟು ಯಾವುದಕ್ಕೂ ಹೋಗ್ಬೇಡಿ. ಜೀವನದಲ್ಲಿ ಮಕ್ಕಳು ಚೆನ್ನಾಗಿ ಓದಿ, ಗೇಮ್ಸ್ ಅಲ್ಲೂ ಇದೆ, ಸ್ಪೋರ್ಟ್ಸ್ ಅಲ್ಲೂ ಹೋಗ್ಬೋದು. ಮೇಲೆ ಸಮಾಜ ಸೇವೆ ಮಾಡಬೇಕು ಅಂತಾದ್ರೆ ನಮಗೆ ಫಸ್ಟ್ ನಮಗೆ ಉತ್ಪತ್ತಿ ಇರಬೇಕು. ಸಾಲ ಮಾಡ್ಬಿಟ್ಟು ಇನ್ನೊಬ್ಬನ ಉದ್ಧಾರ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಯಾರು ಕೂಡ. ಹಾಗಾಗಿ ಪೇರೆಂಟ್ಸ್ಗೆ ಆಗಲಿ ಮಕ್ಕಳಿಗಾಗಲಿ ಒಂದು ಒಳ್ಳೆ ಸಂಸ್ಕೃತಿ ಕಳ್ಸೋಕೆ ಒಳ್ಳೆ ಸ್ಕೂಲ್ ಇದೆ. ನಾನು ಭಗವದ್ಗೀತೆನ ಸ್ವಲ್ಪ ನಾನು ಓದಿಲ್ಲ ಪೂರ್ತಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನಗೆ ಸಾರಾಂಶ ಗೊತ್ತಿದೆ ಭಗವದ್ಗೀತೆ. ಕೇಳಿದ್ರೆ ನನಗೆ ಅದು 18 ಅಧ್ಯಾಯ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಮನೆಯಲ್ಲೂ ಭಗವದ್ಗೀತೆ ಬುಕ್ ಇದೆ, ನಾನು ಪೂರ್ತಿ ಓದಿಲ್ಲ. ಆದ್ರೆ ಅದ್ರಲ್ಲಿ ಏನಿದೆ ಅನ್ನೋದನ್ನು ಬೇರೆಯವರು ಹೇಳಿದ್ರಿಂದ ನನಗೆ ಗೊತ್ತಿದೆ. ಪ್ರಭಾಕರ್ ಭಟ್ರು ಅಂತವ್ರು ನನಗೆ ತುಂಬಾ ಜನ ಇದ್ದಾರೆ, ನನಗೆ ದಿವಸ ಬೆಳಿಗ್ಗೆ ಸಿಗ್ತಾರೆ, ಬೆಳಿಗ್ಗೆ ಬೋಧನೆ ಮಾಡ್ತಾರೆ. ಆದ್ರೆ ನನಗೆ ಅದರಿಂದಾಗಿ ಸ್ವಲ್ಪ ಗೊತ್ತಿದೆ ನನಗೆ ಅದ್ರ ಬಗ್ಗೆ. ಹಾಗಾಗಿ ಅದನ್ನ ಓದಿಸ್ತಾರೆ, ಅದನ್ನ ಕಲಿಸ್ತಾರೆ ಅಂದ್ರೆ ಅದ್ರಲ್ಲಿ ನಮ್ಮ ಜೀವನದ ಎಲ್ಲ ಇದೆ ಭಗವದ್ಗೀತೆಯಲ್ಲಿ. ಏನೇನ್ ಮಾಡ್ಬೇಕು, ಹೇಗೆ ಜೀವನ ಮಾಡ್ಬೇಕು, ಬೇರೆ ಯಾವ ಧರ್ಮದಲ್ಲೂ ಈ ತರ ಇಲ್ಲ. ನಾನು ಯಾವ ಧರ್ಮನೂ ದ್ವೇಷಿಸಲ್ಲ, ಯಾಕಂದ್ರೆ ನಾನಿರೋದು ಬಿಸ್ನೆಸ್ ಅಲ್ಲಿ, ನನಗೆಲ್ಲರೂ ಬೇಕು. ಆದ್ರೆ ನನ್ನ ಧರ್ಮನ ನಾನು ಬಿಟ್ಕೊಡಲ್ಲ.
ಯಾರೇ ಬಂದ್ರು ನಾನು ಆರ್ಗ್ಯೂ ಮಾಡ್ತೀನಿ, ನಾನು ಸೋಲ್ತೀನ ವಿನ್ ಆಗ್ತೀನಿ ಅದು ಬೇರೆ ವಿಷಯ. ಬಟ್ ನನ್ನ ಧರ್ಮನ ನಾನು ಬಿಟ್ಕೊಡಲ್ಲ. ನನ್ನ ಸಂಸ್ಕೃತಿನ ಯಾರು ಬೆಳೆಸ್ತಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮಿಂದ ಆಗುವಂಥದ್ದು, ನನ್ನಿಂದನೇ ಆಗತ್ತಂದಲ್ಲ, ನನ್ನ ಆಗುವಂಥದ್ದನ್ನು ಸಪೋರ್ಟ್ ಮಾಡ್ತೀವಿ. ಅದನ್ನ ಬೆಳೆಸಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಸ್ಪೋರ್ಟ್ಸ್ ಗೇಮ್ಸ್ ಅಲ್ಲಿ ಎಷ್ಟಿದೆ ಸ್ವಲ್ಪ ಅವ್ರಿಗೆ ಬಿಡಿ. ಖಾಲಿ ಮಾರ್ಕ್ಸ್ ಒಂದೇ ಜೀವನ ಅಲ್ಲ, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನ ಮಾಡಲಿ. ಮಕ್ಕಳು ಅಷ್ಟೇ, ಪೇರೆಂಟ್ಸ್ ಮಾತನ್ನ ಸ್ವಲ್ಪ ಕೇಳಬೇಕಾಗತ್ತೆ. ಇಲ್ಲಾಂದ್ರೆ ಮುಂದಕ್ಕೆ ಎಲ್ಲ ಮಕ್ಕಳು ಹೇಳಿದಾಗೆ ಪೇರೆಂಟ್ಸ್ ಮಾಡ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ. ಮಕ್ಕಳು ಪೇರೆಂಟ್ಸ್ ಕೇಳುವ ಹಾಗೆ ಮಾಡೋದು ಪೇರೆಂಟ್ಸ್ ಕರ್ತವ್ಯ. ಈಗ ಡಾಕ್ಟರ್ ಹೇಳಿದಾಗೆ ನನಗಿರೋದು ಒಂದು ಮಗಳು, ತಪ್ಪೋ ಸರಿ ನನಗೆ ಗೊತ್ತಿಲ್ಲ, ಅವ್ರು 2, 3, 4 ಅಂದ್ರು. ನಮಗಿರೋದು ಒಂದು ಮಗಳು. ಅದ್ರ ರೀಸನ್ ಅದಕ್ಕೋಸ್ಕರ ಸಮಾಜದಲ್ಲಿ ಇದೆಲ್ಲ ನನಗೆ ಯಾರ್ಯಾರು ಮಕ್ಕಳಿಗೆ ಏನಾರು ಕಂಡ್ರೆ ನನಗೆ, ಅಂದ್ರೆ ಎಲ್ಲರನ್ನೂ ನನಗೆ ಮಾಡೋಕ್ಕಾಗತ್ತಂತಲ್ಲ, ನನಗೆ ಯಾರಿಗಾರು ಉಪಕಾರ ಮಾಡಬೇಕು ಅಂದರೆ ನಮ್ಮನೇಲಿ ಕೆಲಸ ಮಾಡೋರು, ಕೆಲಸ ಮಾಡೋ ಮಕ್ಕಳು, ನನ್ನ ಕಂಪನಿಯಲ್ಲಿ ಒಂದು 25% ಜನ ಕೆಳಗಡೆ, ನನ್ನ ಎಲ್ಲಾ ಕೆಟಗರಿಯವರು ಇದ್ದಾರೆ ನನ್ನ ಕಂಪನಿಯಲ್ಲಿ. ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ, ಅವರಿಗೆ ಎಲ್ಲರಿಗೂ ಇನ್ಶೂರೆನ್ಸ್ ಬರುತ್ತೆ ಆಟೋಮೆಟಿಕ್ ಆಗಿ, ಎಕ್ಸ್ಟೆನ್ಸ್ ಏನಾದ್ರೆ. ಮತ್ತೆ ನಮ್ಮ ಈ ಊರಿಂದ ತುಂಬಾ ಜನ ಬಂದು ಕೆಲಸ ಮಾಡಿದ್ದಾರೆ ನನ್ನ ಕಂಪನಿಯಲ್ಲಿ. ಅವ್ರಿಗೆ ಗೊತ್ತಿರುತ್ತೆ ನಾನು ಏನು ಹೇಳ್ತಿದ್ದೀನಿ, ಏನು ಮಾಡಿದೆ. ನಾನು ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನೇನು ಬೇರೆ ಏನು ಹೇಳ್ತಾ ಇಲ್ಲ. ಓದಿ ಮಾಡಿ ನಾನು ಏನ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ಈ ಸ್ಕೂಲಿಗೆ ನಾಳೆ ಏನ್ ಕೊಡ್ತೀನಿ, ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ ಅದು. ಬಟ್ ನನಗೆ ಮಾಡಬೇಕು ಅಂತ ಆಸೆ ಇದೆ, ಉದ್ದೇಶ ಇದೆ ನನಗೆ. ಆಗತ್ತೆ ಇಲ್ವಾ ದೇವ್ರಿಟ್ಟಾಗ. ಈ ಬಿಸ್ನೆಸ್ ಆದ್ರೆ ಗೊತ್ತಾ, ಇವತ್ತು ಚೆನ್ನಾಗಿರುತ್ತೆ, ನಾಳೆ ಚೆನ್ನಾಗಿರಲ್ಲ. ನಾಳೆ ನಾನು ಇದೇ ಪರಿಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಸ್ನೆಸ್ ಅಲ್ಲಿ ಮೇಲೇನೂ ಹೋಗ್ಬೋದು, ಕೆಲವು ದಿವಸ ಹೋದಾಗ ಬಿಸ್ನೆಸ್ ಕಷ್ಟ ಆಗ್ತಾ ಇದೆ. ಕೆಲವರಿಗೆಲ್ಲ ಗೊತ್ತಿರುತ್ತೆ ನಿಮಗೆ ಹೇಗೆ ತೋಟ ಕೃಷಿ ಹೇಗೆ ಪ್ರಾಬ್ಲಮ್ಮು, ಕೆಲಸದವ್ರು ಹೇಗೆ ಪ್ರಾಬ್ಲಮ್ಮು. ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ, ಇನ್ಕಮ್ ಕಮ್ಮಿ ಆಗ್ತಾ ಇದೆ. ಈ ಮಿಡ್ಲಲ್ಲಿ ನಾವು ಬೇರೆ ನೋಡಿ, ಈಗ ನಮ್ಮ ಕಾಲೇಜ್ಗಳಲ್ಲಿ ನೀವು 30-40 ವರ್ಷ ಹಿಂದೆ ಆದ್ರೆ ಪುತ್ತೂರಲ್ಲಿ ಫೇಮಸ್ ಇದ್ದು ಫಿಲಾಮಿನಸ್ ಮಾತ್ರ, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್. ಅಲ್ಲಿ ಹೋದ್ರೆ ಏನು ಗೊತ್ತಾ, ಅಲ್ಲಿ ಓದಿದವರು ಇರ್ತಾರೆ ಕಾಲೇಜಲ್ಲಿ. ನಾನು ಉಡುಪಿಯಲ್ಲಿ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿದೆ. ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಏನು ಗೊತ್ತಾ, ವೆಸ್ಟರ್ನೈಸೇಷನ್, ಡ್ರೆಸ್ ಯಾವ ತರ ಹಾಕ್ಬೇಕು, ಏನ್ ಮಾಡ್ಬೇಕು, ಅಲ್ಲಿ ಪ್ರಾರ್ಥನೆ ನೋಡಿ ಬೇರೆ. ಹಾಗಾಗಿ ನಮ್ಮನ್ನೆಲ್ಲ ಉಂಟಲ್ಲ ಅದು ಇನ್ಫ್ಲುಯೆನ್ಸ್ ಮಾಡ್ತದೆ. ಅದಕ್ಕೆ ನಮಗೆ ಅದು ಚಂದ ಅಂತ ಕಾಣ್ತು ಆವಾಗ, ಆದ್ರೆ ಇವಾಗ ರಿಯಲೈಸ್ ಆಗ್ತದೆ ಅದು ಏನ್ ತಪ್ಪು ಅಂತ. ಆದ್ರೆ ಈಗ ಟೂ ಲೇಟ್. ಆದ್ರೆ ಇನ್ನು ಮುಂದಿನ ಮಕ್ಕಳಾದ್ರೂ ಹೋಗ್ಲಿ, ಕ್ರಿಶ್ಚಿಯನ್ ಸ್ಕೂಲ್ ಆದ್ರೂ ಹೋಗ್ಲಿ, ಬೇರೆ ಸ್ಕೂಲ್ಗಾದ್ರೂ, ದೇರ್ ಇಸ್ ನಥಿಂಗ್ ರಾಂಗ್ ಗೋಯಿಂಗ್. ಆದ್ರೆ ನಮ್ಮ ಮನೆಯಲ್ಲಿ ನಾವು ಕಳಿಸ್ಬೋದು, ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು, ವಾರಕ್ಕೆ 1 ದಿವಸ ಆದ್ರೂ ದೇವಸ್ಥಾನ ಕರ್ಕೊಂಡು ಹೋಗ್ಬೋದು, ಮಕ್ಕಳಿಗೆ ದೇವರ ಬಗ್ಗೆ ಇದು ಮಾಡ್ಬೋದು. ಅಷ್ಟಾದ್ರೂ ಈಗ ಕ್ರಿಶ್ಚಿಯನ್, ಯಾಕಂದ್ರೆ ಕೆಲವು ಕಡೆ ಸ್ಕೂಲ್ಗಳಲ್ಲಿ ಅದೇ ಬೇಕಾಗಿದೆ. ಯಾಕಂದ್ರೆ ಅವ್ರ ಹತ್ರ ಇರುವಷ್ಟು ಫೆಸಿಲಿಟಿ, ಅವ್ರ ಹತ್ರ ಇರುವಷ್ಟು ಹಣ ನಮ್ಮ ಹಿಂದೂ ಇದ್ರಲ್ಲಿಲ್ಲ. ನಮ್ದೊಂದು ತಪ್ಪಿದೆ, ನಾವು ಈ ಜಾತಿ ಅಂತ ಡಿವೈಡ್ ಮಾಡ್ಕೊಂಡು ಒಂದೊಂದು ಜಾತಿಗೆ ಒಂದೊಂದು ಸ್ಕೂಲು ಒಂದಾದ್ರೆ ತುಂಬಾ ಕಷ್ಟ ಮುಂದಕ್ಕೆ. ಆದ್ರೆ ಈಗ ನೋಡಿದ್ರೆ ಚೇಂಜ್ ಆಗುವಂತ ಕಾಣ್ತಾ ಇದೆ ನನಗೆ. ಈ ಪರಿಸ್ಥಿತಿ ಒಂದು 15 ವರ್ಷ ಮುಂದೆ ಇರಲಿಲ್ಲ. ಈಗ ಆ ಪರಿಸ್ಥಿತಿ ಚೇಂಜ್ ಆಗ್ತಾ ಇದೆ. ನನಗೂ ಆಸೆ ಇದೆ, ಹೋಪ್ ಇದೆ. ಹಿಂದೂ ಸಂಸ್ಕೃತಿ ಉಳಿದ್ರೆ ಪ್ರಪಂಚನೇ ಉಳಿಯುತ್ತೆ, ನಾಟ್ ನಮ್ಮ ದೇಶ. ಎಲ್ಲರೂ ಧೈರ್ಯವಾಗಿ ಹೇಳ್ಬೋದು ಇದನ್ನ. ಯಾಕೆಂದ್ರೆ ನಾನೊಂದು 56 ಕಂಟ್ರಿಗೆ ಹೋಗಿದ್ದೀನಿ ಇಷ್ಟವರೆಗೆ, ಟೂರಿಸಂ ಎಲ್ಲ ಕಂಟ್ರಿ. ನಾನು ಮೊದಲು ಹೋಗ್ತಾ ಇರ್ಬೇಕಾದ್ರೆ, ಈಗ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಚೇಂಜ್ ಕಂಡಿದ್ದೀನಿ. ನಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಸಂಸ್ಕೃತಿ ಬೇರೆ ದೇಶದಲ್ಲಿ ಬರ್ತಾ ಇದೆ. ನಮ್ಮಲ್ಲಿ ಫೋರ್ಸ್ಬಲ್ ಕನ್ವರ್ಷನ್ ಮಾಡ್ತಾರೆ, ಹಣ ಕೊಟ್ಟು ಬಡವತನ ನೋಡ್ಕೊಂಡು ಟ್ರಾನ್ಸ್ಫರ್. ಬೇರೆ ದೇಶ ಹಣ ಇದ್ದವ್ರು ನಮ್ಮಕ್ಕೆ ಬರ್ತಾ ಇದ್ದಾರೆ. ಹಿಂದೂ ಸಂಸ್ಕೃತಿಗೆ ಹಣ ಇದ್ದವ್ರು ಬರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಫ್ರೀಡಮ್ ಇದೆ, ನೀವು ಹೇಗ್ ಬೇಕಾದ್ರೂ ಹಂಗಿರ್ಬೋದು. ನೀವು ಮರನಾದ್ರೂ ಪೂಜೆ ಮಾಡಿ, ಕಾಡನ್ನಾದ್ರೂ ಪೂಜೆ ಮಾಡಿ, ದೇವ್ರನ್ನಾದ್ರೂ ಯಾರನ್ನ ಬೇಕಾದ್ರೂ ಪೂಜೆ ಮಾಡಬಹುದು. ಬೇರೆ ಸಂಸ್ಕೃತಿಯಲ್ಲಿ ಇದಿಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ನಮ್ಮ ದೇವರ ಬಗ್ಗೆ ನಮಗೆ ಭಕ್ತಿ ಇರಬೇಕು. ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡಿ, ಧೈರ್ಯವಾಗಿ ಮಾತಾಡಿ, ಏನೂ ಆಗಲ್ಲ, ನಮ್ಮ ಸಂಸ್ಕೃತಿ ಉಳಿತದೆ ಅನ್ನೋದು ಸ್ವಲ್ಪ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಹಾಗೆ ನಿಮಗೆ ಬಂದಿರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ದೇವರು, ನಮ್ಮ ದೇವಸ್ಥಾನ, ನಮ್ಮ ಸ್ಕೂಲ್. ಈಗ RSS ಹೇಳಿದ್ರಲ್ಲ ಸರ್, RSS ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾನು RSS ಅಲ್ಲಿ ಇಲ್ಲ, ನಾನು ಸಣ್ಣದಿರ್ಬೇಕು RSS ಶಾಖೆ ಹೋಗಿದ್ದೀನಿ. ಅವಾಗೆಲ್ಲ ರಿಸ್ಟ್ರಿಕ್ಷನ್ ಇತ್ತು, ಪ್ರಾಬ್ಲಮ್ಸ್ ಇತ್ತು ತುಂಬಾ. ಕಾಂಗ್ರೆಸ್, ಕಮ್ಯುನಿಸ್ಟ್, BJP ಎಲ್ಲ ಇತ್ತು. BJP ಇರಲಿಲ್ಲ ಅವಾಗ, ಜನಸಂಘ ಏನೇನೋ ಇತ್ತು. ಹಾಗಾಗಿ ಕೆಲವರಿಗೆ ಇವರಿಗೆ ಇದು ಅಂತಿತ್ತು. ಇವಾಗ ಅದು ಎಲ್ಲ ಯಾವುದೂ ಇಲ್ಲ. ಹಾಗಾಗಿ RSS ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವರು ಏನೇ ಬಂದ್ರು, ಯಾವುದೇ ಕೇಳಿದ್ರು ದಯವಿಟ್ಟು ಸಹಕಾರ ಕೊಡಿ. ಅವರಿಗೆ ಹಣ ಕೊಡಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, 1 ದಿವಸ ಹೋಗಿ ಅವ್ರು ಹೇಳಿದ ಕೆಲಸನಾದ್ರೂ ಮಾಡಿ. ಅವರು ತುಂಬಾ ವಾಲಂಟಿಯರ್ ಕೆಲಸ ಮಾಡ್ತಾರೆ RSS ಅಲ್ಲಿ. ಅಲ್ಲಿ ತುಂಬಾ ಜನ ಎಲ್ಲ ಮಠ ಎಲ್ಲ RSS ಕೊಟ್ಟು ಬಂದವರು ಇದ್ದಾರೆ.
ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೆಸರು ಕೇಳ್ತಿರಲ್ಲ, ಅವರೆಲ್ಲರೂ ಎಲ್ಲಾನು ಸಮಾಜಕ್ಕೋಸ್ಕರ ಕೊಟ್ಟು ಬಂದವರು, ಎಲ್ಲ ತುಂಬ ವಿದ್ಯಾವಂತರು ಮೇಲೆ ಇರುವವರೆಲ್ಲ. ಹಾಗಾಗಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ನಮ್ಮಿಂದ ಆಗುವಷ್ಟು ಮಾಡೋಣ, ನಮ್ಮ ಸಮಾಜನ ಉಳಿಸೋಣ. ಈ ಸ್ಕೂಲಿಗೆ ಏನಾಗುತ್ತೋ ಅದನ್ನು ಮಾಡಿಕೊಂಡು ನನ್ನಿಂದ ಆಗೋದನ್ನು ನಾನು ಮಾಡ್ತೀನಿ, ಅಷ್ಟು ಅಂತಲ್ಲ, ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಬಟ್ ನಮಗೆ ಇಲ್ಲಿ ಬಂದು ಇದು ಮಾಡೋಕ್ಕೆ, ಇಲ್ಲಿ ಬಂದು ಈ ಥರ ಎಲ್ಲ ಭಾಷಣ ಮಾಡುವಷ್ಟು ನನಗೆ ಕೆಪಾಸಿಟಿನೂ ಇಲ್ಲ, ನನ್ನ ಅಷ್ಟೊಂದು ವಿದ್ಯಾವಂತನೂ ಅಲ್ಲ, ಅಷ್ಟೊಂದು ಬುದ್ಧಿವಂತನೂ ಅಲ್ಲ ನಾನು. ಹಾಗಾಗಿ ದಯವಿಟ್ಟು ಏನೋ ತಪ್ಪಾಗಿದ್ರೆ ಕ್ಷಮಿಸಿ ಕುದಿರೋರು. ಹಾಗಾಗಿ ಅದಿಷ್ಟು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆ ಇಲ್ಲಿನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಜನಾರ್ದನ ಪೂಜಾರಿ ಪದಡ್ಕ ಇವರು ನಮ್ಮ ಸಂಸ್ಥೆಗೆ ರೂಪಾಯಿ 1 ಲಕ್ಷವನ್ನ ನೀಡಿ ಸಹಕರಿಸಲಿಕ್ಕಿದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯ ಸಕಲ ಐಶ್ವರ್ಯವನ್ನ ನೀಡಿ ಕರುಣಿಸಲಿ ಅಂತ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ ಬೆಟ್ಟಂಪಾಡಿಯ ಪರವಾಗಿ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ಶ್ರೀಯುತ ಜಯಂತ್ ನಡುವೈಲು ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಈಗಾಗಲೇ ಆಗಿರುವಂಥ ಪ್ರಿಯದರ್ಶಿನಿಯ ಶಾಲೆಗೆ ಆವರಣಕ್ಕೆ ಬರುವಾಗ ರಾಮಪ್ರಸ್ ಹೇಳಿದಾಗೆ ಇಲ್ಲಿಯ ಒಂದು ಸಂಸ್ಕಾರ ಸಂಸ್ಕೃತಿಯ ಆ ಮಕ್ಕಳನ್ನು ನೋಡುವಾಗ ನಿಜವಾಗಿ ನಾವೆಲ್ಲ ಬೇರೆ ಕಡೆಯಲ್ಲಿ ಇದ್ದೇವೆ, ನಾವು ಕಲಿತದ್ದು ಬೇರೆ ಕಡೆಯಲ್ಲಿದೆ. ಆದರೆ ಇಲ್ಲಿ ಬಂದಾಗ ಆ ಮಕ್ಕಳಲ್ಲಿ ಇಲ್ಲಿಯ ಗೌರವ ಆದರ ಅದು ನೋಡುವಾಗ ತುಂಬ, ನಾನು ಕೂಡ ಇದಕ್ಕಿಂತ ಮುಂಚೆ ಒಂದು 5 ವರ್ಷ ಹಿಂದೆ ನಾನು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ. ಆವಾಗ ಒಂದು ಕಂಪ್ಯೂಟರ್ ಕೊಡುಗೆ ಬೇಕಿತ್ತಂತ ಕೇಳಿದ್ರು, ನಾನು ಆವಾಗ ಕೊಟ್ಟಿದ್ದೆ. ಆವಾಗದು ಇವಾಗದ ಮತ್ತೆ ವ್ಯತ್ಯಾಸ ಬಂದಿದೆ. ಆತ್ಮೀಯರೇ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಡಾಕ್ಟರ್ ಪ್ರಭಾಕರ್ ಭಟ್ರು ತುಂಬ ಹೆಚ್ಚಾಗಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಥೆಯ ಶಿಕ್ಷಣದ ಒಳಗಡೆ ಬಂದಾಗ ಏನೆಲ್ಲ ಆಗ್ತದೆ ಅಂತ ಹೇಳಿ, ನಾನು ಕೂಡ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದವ ಇವಾಗ ಒಂದು 3-4 ವರ್ಷದ ಹಿಂದೆ. ಅದರ ಒಳಗಡೆ ಬಂದಾಗ ಆ ಮಕ್ಕಳಲ್ಲಿ ಅಥವಾ ಆ ಮಕ್ಕಳ ಪೇರೆಂಟ್ಸ್ ಅಲ್ಲಿ ಎಲ್ಲವೂ ನಾವು ಕಾಣ್ತೇವೆ. ಯಾಕೆಂದ್ರೆ ನಾವು ಡಿಗ್ರಿ ಕಾಲೇಜಲ್ಲಿ ಮಕ್ಕಳು ಒಂದು ಏಜ್ ಆದವರು ಎಲ್ಲ ಗೊತ್ತಿದ್ದವರು ಬಂದಾಗ ಅವರ ಮಾನಸಿಕ ಅವರ ದೈಹಿಕವಾಗಿ ಎಲ್ಲ ಬದಲಾಗ್ತದೆ. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅಲ್ಲಿ ಅರ್ಥ ಆಗ್ತದೆ ಈಗಿನ ಸಂಸ್ಕಾರ ಸಂಸ್ಕೃತಿ ಹೇಗಿದೆ ಅಂತ ಹೇಳಿ. ಇವತ್ತು ಅದರ ಬಗ್ಗೆ ತುಂಬ ಮಾತನ್ನು ಹೇಳಿದರು, ನಾನು ಹೆಚ್ಚು ಮಾತಾಡಲ್ಲ. ಆದರೆ ಪ್ರಿಯದರ್ಶಿನಿಯ ಒಂದು ಇಲ್ಲಿಯ ಸುತ್ತಮುತ್ತಲಿನ ಜನರ ಇವತ್ತು ಶಶಿ ಕುಮಾರ ಬಾಲ್ಯೋಟ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಕಾಮಗಾರಿ ಪ್ರಾರಂಭವಾಗಿದೆ. ಯಾಕೆಂದ್ರೆ ನಾವು ಮನೆ ಬಿಟ್ಟರೆ ನಮಗೆ ಮತ್ತೊಂದು ದೇವರಂದ್ರೆ ಅದು ಶಾಲೆ. ನಮಗೆ ಯಾವಾಗಲೂ ಆಶ್ರಯ ಕೊಡುವಂಥದ್ದು ಶಾಲೆ. ಅದು ನಮ್ಮ ಹತ್ತಿರದ ಶಾಲೆ ಯಾವಾಗ ಅಭಿವೃದ್ಧಿ ಆಯ್ತಾ, ಅಲ್ಲಿ ಯಾವಾಗ ಒಂದು ಒಳ್ಳೆ ರೀತಿಯಲ್ಲಿ ಮಾರ್ಪಾಡಾಯ್ತಾ, ಆವಾಗ ಅದನ್ನು ನಮಗೆ ನೋಡ್ಲಿಕ್ಕೆ ಚಂದ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇಷ್ಟೊಂದು ಕಾಮಗಾರಿ ಆಗುವಾಗ ಪ್ರತಿಯೊಂದು ಊರಿನವರು ಸೇರಿ ಇದು ಬೆಟ್ಟಂಬಡಿ ಪರಿಸರಕ್ಕೆ ಒಂದು ಮಾದರಿ ಅಂತ ನಾನು ಹೇಳ್ತೇನೆ. ಈಗಿನ ಸಿಸ್ಟಮ್ ಅಲ್ಲಿ ನಾನು ಕೂಡ ಮೊನ್ನೆ RSSನ ಒಂದು ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷತೆ ಆಗಿದ್ದೆ ಮೊನ್ನೆ 100ನೇ ವರ್ಷದಲ್ಲಿ. ಆವಾಗ ಒಂದು 5 ಅವರ ಬೌದ್ಧಿಕ ಹೇಳಿದವರು 5 ಮಾತನ್ನು ಈಗ ಇವರು ಹೇಳಿದರು. ಕುಟುಂಬ ವ್ಯವಸ್ಥೆ, ಸಾಮರಸ್ಯ, ಶಿಷ್ಟಾಚಾರ, ಸ್ವದೇಶಿ, ಇಂಥದ್ದು ಯಾವಾಗ ಅದನ್ನು ನಾವು ಮಾರ್ಪಾಡು ಮಾಡ್ತೇವೆ, 1 ವರ್ಷದಲ್ಲಿ ಅದರ ಬದಲಾವಣೆ ಹೇಗಾಗ್ತದ, ಆವಾಗ ನಮಗೆ ನಡಲಿಕ್ಕೆ ನಮಗೆ ಒಂದು ದಾರಿ ಸುಗಮ ಆಗ್ತದೆ. ಆದ ಕಾರಣ ಪ್ರಿಯದರ್ಶಿನಿಯ ಈ ಒಂದು ವಾತಾವರಣ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಆಗಿದೆ. ನನಗೆ ನಾನು ಹೆಚ್ಚಾಗಿ ಅಷ್ಟಿಷ್ಟು ಕೊಡ್ತೇನೆ ಅಂತ ಇಲ್ಲ, ಆದರೆ ನನ್ನಿಂದ ಎಷ್ಟು ಆಗ್ತದೆ ಸಸಿಯನ್ನ ಅಷ್ಟು ನನ್ನ ಸಹಕಾರ ಈ ಪ್ರಿಯದರ್ಶನಿಗೆ ಶಾಲೆಗೆ ಯಾವಾಗಲೂ ಇದ್ದೇ ಇದೆ. ನಾನು ಕೊಡ್ತೇನೆಂಬ ಭರವಸೆ ನಾನು ಹೇಳುತ್ತಾ ಎಲ್ಲ ನನ್ನನ್ನು ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಕೃತಜ್ಞತೆ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆ. ಡಾಕ್ಟರ್ ಸುರೇಶ್ ಪುತ್ತೂರಾಯ ಸರ್, ವೈದ್ಯರು, ಮಹಾವೀರ ಆಸ್ಪತ್ರೆ ಪುತ್ತೂರು, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತು. ಹರಿ ಓಂ. ಪ್ರಿಯದರ್ಶಿನಿ ಶಾಲೆಯು 25 ವರ್ಷಗಳನ್ನು ಪೂರೈಸಿದ ಈ ಒಂದು ಸಮಾಜಕ್ಕೆ ಉತ್ತಮ ಶಿಕ್ಷಣವನ್ನು ಹೊಂದಿದ ಪ್ರಜೆಗಳನ್ನು ನೀಡಿದಂತಹ ಈ ಶಿಕ್ಷಣ ಸಂಸ್ಥೆಯು ಇನ್ನಷ್ಟು ಬೆಳಗಲಿ. 25 ವರ್ಷಗಳ ಈ ಒಂದು ಸವಿ ನೆನಪಿನಲ್ಲಿ ವಿವಿಧ ಕಾಮಗಾರಿಗಳನ್ನು ನಡೆಸ್ತಾ ಇದ್ದೀರಿ. ಈ ಕಾಮಗಾರಿಗಳು ಯಶಸ್ವಿಯಾಗಲಿ.
ಸರ್ಕಾರದ ಯಾವುದೇ ಅನುದಾನಗಳು ಇಲ್ಲದಿದ್ದರೂ ಸಹ ನಮ್ಮಲ್ಲಿ ಸಹೃದಯ ಬಂಧುಗಳು ನೀವೆಲ್ಲ ಇದ್ದೀರಿ. ಹಾಗೆ ಎಲ್ಲ ಊರಿನ ಮತ್ತು ಪರವೂರಿನ ಎಲ್ಲರ ಸಹಕಾರದಿಂದ ಖಂಡಿತವಾಗಿಯೂ ಅವರ ನಿರೀಕ್ಷೆಯಂತೆ ಈ ಒಂದು ಕಾಮಗಾರಿಗಳು ಪೂರ್ಣಗೊಳ್ಳಲಿ ಎಂದು ಆಶಿಸ್ತಾ ಇದ್ದೇನೆ. ಅದೇ ರೀತಿ ಮಕ್ಕಳಿಗೆ ನಮ್ಮ ಕೇವಲ ವ್ಯಾವಹಾರಿಕ ಶಿಕ್ಷಣವನ್ನು ನೀಡದೆ ಬದುಕಿಗೆ ಬೇಕಾದಂಥ ಎಲ್ಲವನ್ನು ನೀಡುವಂಥ ಇಂತಹ ಶಿಕ್ಷಣ ಸಂಸ್ಥೆಗಳು ಇನ್ನಷ್ಟು ಬೆಳಗಲಿ, ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಶ್ರೀಕೃಷ್ಣ ಬೋಳಿಲಾಯರ್, ಶ್ರೀ ರಣಮಂಗಲ ದೇವಸ್ಥಾನ ಪಾಣಾಜೆ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಮೊದಲಿಗೆ ಗ್ರಾಮದೇವರಾದಂತಹ ಶ್ರೀ ಮಲಿಂಗೇಶ್ವರ ದೇವರನ್ನು ವಂದಿಸ್ತಾ, ನಾನೇನೋ ದೊಡ್ಡ ಭಾಷಣಕಾರನಲ್ಲ, ನಾನೊಂದು ದೇವಸ್ಥಾನದ ಬರೀ ಆಡಳಿತ ಮುಕ್ತೇಶ್ವರ. ಶಶಿಕುಮಾರ್ ರೈಗಳು ನಿನ್ನೆ ಬಂದು ಬರಬೇಕು ಅಂತ ಹೇಳಿದ ಕಾರಣ ನಾನು ಬಂದಿದ್ದೇನೆ, ಅವರ ಒಂದು ಒತ್ತಾಯದ ಮೇಲೆ. ಏನು ಅಂತ ಹೇಳಿದರೆ, ಇದೊಂದು ಶಿಕ್ಷಣ ಸಂಸ್ಥೆಯು ಪ್ರಾರಂಭವಾಗಿ 25ನೇ ವರ್ಷ ಬೆಳ್ಳಿ ಹಬ್ಬ ಆಚರಿಸ್ತಾ ಇದೆ. ಒಳ್ಳೆಯ ಒಂದು ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟು ನಮ್ಮ ದೇಶದ ಉತ್ತಮ ಪ್ರಜೆಗಳಾಗಿ ಆ ಮಕ್ಕಳು ಬೆಳೆದು ಈ ದೇಶವನ್ನು ಮುನ್ನಡೆಸುವಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ಕೊಂಡು ಬಂದು ಈ ದೇಶವನ್ನು ಬೆಳೆಸಬೇಕು ಅಂತೇಳಿ ನನ್ನ ಒಂದು ಆಶಯ. ಹಾಗೆಯೇ ನಾನು ಕೂಡ ರಣಮಂಗಲ ಸುಬ್ರಹ್ಮಣ್ಯ ದೇವಸ್ಥಾನದ ಮುಕ್ತೇಶ್ವರನಾಗಿ ಈ ವರ್ಷಕ್ಕೆ 25ನೇ ವರ್ಷ. ಹಾಗೆ ಈ ಸಂದರ್ಭದಲ್ಲಿ ಈ ಬೆಳ್ಳಿ ಹಬ್ಬ ಆಚರಿಸ್ತಿರುವ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಗೆ 25,000ಗಳನ್ನು ನಾನು ಕೊಡ್ತೇನೆ ಅಂತ ಹೇಳಿ ಈ ಮೂಲಕ ಹೇಳಿ, ಇನ್ನು ಮುಂದಕ್ಕೆ ಈ ಸಂಸ್ಥೆಯು ಉತ್ತರೋತ್ತರವಾಗಿ ಬೆಳಗಿ ಸ್ವರ್ಣ ಮಹೋತ್ಸವ ಆಚರಿಸುವ ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಅಂತೇಳಿ ಹೆಸರು ಗಳಿಸುವಲ್ಲಿ ನಾವು ನಂಬಿದ ಎಲ್ಲ ದೈವಗಳು ನಮಗೆ ಅನುಗ್ರಹ ಮಾಡಿ ಅಂತ ಹೇಳಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀಯುತ ರಂಗನಾಥ ರೈಗುತ್ತು ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತು. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಒಂದು ಸಮಾಜಮುಖಿ ಸಂಘ. ಇವತ್ತು ಏನು ಈ ಸಂಸ್ಥೆ ಬೆಳಗಿದು, ಇದು ಈ ಸಮಾಜಕ್ಕೆ, ಈ ಊರಿಗೆ ಕೆಲಸ ಮಾಡುವಂತಹ ಸಂಸ್ಥೆ. ಪ್ರಿಯದರ್ಶಿನಿ ಸಂಸ್ಥೆಯನ್ನು 2001ರಲ್ಲಿ ಸನ್ಮಾನ್ಯ ದಿವಂಗತ ಬೈಲಾಡಿ ಬಾಬುಗೌಡರು ಪ್ರಾರಂಭ ಮಾಡಿದರು. 10 ವರ್ಷ ನಡೆಸಿದರು. ವಿದ್ಯಾವರ್ಧಕ ಸಂಘಕ್ಕೆ ಅದನ್ನು ಹಸ್ತಾಂತರಿಸಿದರು. ಇವತ್ತು ಒಂದು ಗುಣಮಟ್ಟದ ಮತ್ತು ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಟ್ಟು ಇಲಾಖೆಯಲ್ಲಿ ಇವತ್ತು ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ಜಿಲ್ಲಾ ಮಟ್ಟದಲ್ಲಿ ಎ ಗ್ರೇಡ್ನಲ್ಲಿ ಕೆಲಸ ಮಾಡುವಂಥ ಸಂಸ್ಥೆ. ಮಕ್ಕಳನ್ನು ಒಂದು ಸಂಸ್ಕಾರಯುತವಾದಂಥ ಒಂದು ಸಮಾಜದ ಗೌರವಾನ್ವಿತ ವ್ಯಕ್ತಿಗಳನ್ನು ಮಾಡುವ ಕೆಲಸವನ್ನು ನಮ್ಮ ಶಿಕ್ಷಣ ಸಂಸ್ಥೆ ಮಾಡ್ತದೆ. ವಿಶೇಷವಾಗಿ ಶಾಶ್ವತವಾದ ಅನುದಾನ ರಹಿತ ಈ ವಿದ್ಯಾಸಂಸ್ಥೆ ಇವತ್ತು ಮಕ್ಕಳಲ್ಲಿ ಏನಾದರೂ ಫೀಸ್ ತಗೊಂಡು ನಾನು ಮಕ್ಕಳಿಗೆ ಕಳಿಸುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಶಿಕ್ಷಣ ನಿಧಿಯನ್ನು ಕಟ್ಟುವಂಥ ಪರಿಸ್ಥಿತಿ. ನಾವು ಮಾನ್ಯತೆ ನವೀಕರಣ ಮಾಡಬೇಕಾದ್ರೆ ನಮಗೆ ಅದು ಅಗ್ನಿಶಾಮಕ ದಳದ ಕೆಲಸ ಆಗಬೇಕು, CCTV ಆಗಬೇಕು, ಎಲ್ಲ ಇಲಾಖೆಯ ಕೆಲಸಗಳನ್ನು ನಾವು ಮಾಡಬೇಕು. ಈ ಒಂದು ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಪ್ರತಿ ತಿಂಗಳಿಗೆ ಸಮಾಜಮುಖಿಯಾದ ಕಾರ್ಯಕ್ರಮಗಳೊಂದಿಗೆ ಬಹಳ ಯಶಸ್ವಿಯಾಗಿ ಮಾಡಿ ನಾಡ್ದು ಡಿಸೆಂಬರ್ನಲ್ಲಿ ಇದರ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಪ್ರತಿ ವರ್ಷ ಕೂಡ ಅದು ರಕ್ತದಾನ ಶಿಬಿರ ಇರ್ಬೋದು, ವೈದ್ಯಕೀಯ ಚಿಕಿತ್ಸೆ ಇರ್ಬೋದು, ಅದು ನಾಡ್ದು ತಾಲೂಕು ಮಟ್ಟದ ಕ್ರೀಡಾಕೂಟ ನಮ್ಮ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ವತಿಯಿಂದ ಇದೇ ನವೋದಯ ಗ್ರೌಂಡ್ನಲ್ಲಿ ಈ ಕಡಬ ಮತ್ತು ಪುತ್ತೂರು ತಾಲೂಕಿನ ಕ್ರೀಡಾಕೂಟ ನಡೆಯಲಿಕ್ಕಿದೆ. ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ನನ್ನ ಪೋಷಕ ಬಂಧುಗಳು, ವಿದ್ಯಾಭಿಮಾನಿಗಳು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಮಾಡ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಏನು ಇವತ್ತು ನಮಗೆ ಈ ಸಂಸ್ಥೆಗೆ ಸುಮಾರು 500 ಮಕ್ಕಳು ವಿದ್ಯಾರ್ಜನೆ ಮಾಡ್ತಾರೆ. ಇದನ್ನು 1,000 ಮಕ್ಕಳನ್ನು ಈ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡುವ ರೀತಿಯಲ್ಲಿ ಎಲ್ಲ ದಾನಿಗಳು ಸಹಕರಿಸಿದಲ್ಲಿ ಒಂದು ಉತ್ತಮ ಮಾದರಿ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಪೇಟೆ ಪಟ್ಟಣದಷ್ಟು ನಾವು ಫೀಸ್ ಸಂಗ್ರಹ ಮಾಡುವುದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕೆಲಸ ಕಾರ್ಯಗಳನ್ನು ನಮ್ಮ ವಿದ್ಯಾವರ್ಧಕ ಸಂಘದ ಮಾರ್ಗದರ್ಶನದಲ್ಲಿ ನಾವು ನೀಡಲಿಕ್ಕೆ ಬದ್ಧರಿದ್ದೇವೆ ಅಂತ ಹೇಳುವ ಮಾತನ್ನು ಹೇಳುತ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.